ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗವಂದಿತ ನಿಗಾರತಿ ಎತ್ತಿರ ಗಜಮುಖದ ಬಗೆ ಗಣಪಗೆ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಮೆಲ್ಲನಿಳಿದು ಬರುವೆಯ ಓ ಕಾಳಿಕಾಂಬ, ಮೆಲ್ಲನಿಳಿದು ಬರುವೆಯ ಅಮ್ಮ. ಮೆಲ್ಲ ನಿಡಿದು ಬರುವೆಯ ಓ ಕಾಳಿಕಾಂಬ, ಮೆಲ್ಲ ನಿಳಿದು ಬರುವೆಯ. ಮೆಲ್ಲ ನಿಳಿದು ಬಂದು ನೆಲ್ಲಿ ಸ್ಥಳದಿ ನಿವುದು ಎಲ್ಲ ಭಕ್ತರ ಇಷ್ಟ ಸಲ್ಲಿಸಿ ಪೊರೆವೆಯ ಅಮ್ಮ. ಹಾಲ ಅರ್ಪಿಸೆ ಬಂದೇನ ನಿನ್ನಯ ಕಂದ ಎಲ್ಲ ಪೂಜೆಯ ತಿಳಿಯೇನ. ಬಲ್ಲಿದೆ ನೀ ನಮ್ಮ ಮಲ್ಲಿಗೆ ಮಾಲೆಯ ಮೆಲ್ಲ ನರ್ಪಿಸುವೆನು ಬಲ್ಲೆನು ಜನ ಬೇಡ. ಮೆಲ್ಲ ನಿಳಿದು ಬರುವೆಯ ಓ ಕಾಳಿಕಾಂಬ, ಮೆಲ್ಲ ನಿಳಿದು ಬರುವೆಯ. ಮೆಲ್ಲ ನಿಳಿದು ಬರು ನೆಲ್ಲಿ ಸ್ಥಳದಿ ನಿವುದು ಎಲ್ಲ ಭಕ್ತರ ಇಷ್ಟ ಸಲ್ಲಿಸಿ ಪೊರೆವೆಯ ಅಮ್ಮ. ಅಂಬುರುಹಗಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಫಲಗುರು ಭಕ್ತಿಯೊಳಂಬಿಕಾ ಸುತ ವಿಘರಾಜನ ಪಿರಿದು ಸಂಸ್ತುತಿಸಿ
ಅಂಬುನಿಧಿಯ ಪ್ರಜೆಗೆ ಕೈ ಮುಗಿದ ಭುಜಾಸನವಾಣಿಯರ ಪಾದಾಂಬುಜಗೆ ಬೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಪನ್ನೀರ ರಾಮನಿಗೆ ರಾಮ ಚಿನ್ನಗಳ ತೊಡಿಸಿದರೋ ಚಿನ್ಮಯಾತ್ಮಕಗೆ ಚಿನ್ನಗಳ ತೊಡಿಸಿದರೋ ಚಿನ್ಮಯಾತ್ಮಕಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸೊಗಸಾಗಿ ರಚಿಸಿದರು ಶೃಂಗಾರದೋದ ಸಿಂಹಾಸನವನೇರೋ ಶ್ರೀರಾಮ ರಾಮ ಸಿಂಹಾಸನವನೇರು ಶ್ರೀರಾಮನೇರೆನುದ ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಿಂದ ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಾದ ರಾಮ ತೊಡೆಸಿದರು ಚಿನ್ಮಯಾತ್ಮಕಗೆ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರ ಮೂಲಮಿದಂ ಜಗತ್ ಅಂತ ಆಗಾಗ ನಮ್ಮ ಗುರುಗಳಾದಂತಹ ವಸಿಷ್ಠರಾಡೋದು. ಈ ಜಗತ್ತಿನಲ್ಲಿ ಯಾವುದು ಎಲ್ಲಿಯದ್ದು ಅಂತ ಕೇಳಿದರೆ ಪ್ರತಿಯೊಂದು ಧರ್ಮ ಮೂಲವಾದದ್ದೇ ಆಗಿರಬೇಕು, ಅಂಥದ್ದನ್ನೇ ನಾವು ಅಪೇಕ್ಷಿಸಬೇಕು. ಧರ್ಮದಿಂದಲೇ ಪ್ರತಿಯೊಂದು ನಮಗೆ ಲಭಿಸ್ತದೆ. ಧರ್ಮೇಣ ಲಭತೆ ಸರ್ವಂ ಧರ್ಮಸಾರ ಮೂಲಮಿದಂ ಜಗತ್. ಗುರುಗಳಾಗಾಗ ಆಡುವುದುಂಟು. ನಮ್ಮ ಜೀವನ ಅನ್ನುವುದು ನಿರಂತರವಾಗಿ ಹರಿಯುವಂತಹ ಒಂದು ಪ್ರವಾಹ ಇದ್ದ ಹಾಗೆ. ಹರಿಯುತ್ತಿರುವಂತಹ ಪ್ರವಾಹಕ್ಕೆ ಎರಡು ದಡಗಳು ಬೇಕೇ ಬೇಕು. ಒಂದು ಧರ್ಮ, ಒಂದು ಮೋಕ್ಷ. ಈ ಎರಡು ದಡಗಳ ಮಧ್ಯದಲ್ಲಿ ಹರಿಯುವಂತಹ ಅರ್ಥ ಹಾಗೂ ಕಾಮ.
ಇದುವೇ ಜೀವನ ಅಂತ. ಹಾಗಾದರೆ ಒಂದು ದಡವಾದ ಧರ್ಮ, ಇನ್ನೊಂದು ದಡವಾದಂತಹ ಮೋಕ್ಷ, ಇದನ್ನು ಮೀರಿ ಅರ್ಥ ಹಾಗೂ ಕಾಮ ಅನ್ನುವಂತಹ ಪ್ರವಾಹಗಳು ಹರಿಯಬಹುದೇ? ಹರಿಯಬಾರದು. ಯಾವುದಾದರೂ ಮೇರೆ ಮೀರಿತು ಅಂತಾದರೆ ಅಪಾಯವೇ ಶತಸಿದ್ಧ. ಈ ನೆಲೆಯಿಂದಲೇ ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿಗಳ ಪುತ್ರನಾಗಿ, ತಾಯಿಯಾದಂತಹ ಕೌಸಲ್ಯಾದೇವಿಯ ಮಮತೆಯ ಮಗನಾಗಿ, ಸೂರ್ಯವಂಶೀಯನಾಗಿ, ಇಲ್ಲಿ ನಾನು ಜನಿಸಿದ್ದೇ ನನ್ನ ಪೂರ್ವಜನ್ಮದ ಸುಕೃತ ಅನ್ನುವಂತಹ ಭಾವದಿಂದಲೇ ಹಲವಾರು ವರ್ಷಗಳನ್ನು ಕಳೆದವನಿದ್ದೇನೆ. ಆಗಾಗ ನನ್ನನ್ನು ಎಚ್ಚರಿಸುವುದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಆ ಹೊತ್ತಿಗೆ ನಾನು ಮಾಡಬೇಕಾದಂತಹ ಕಾರ್ಯವನ್ನು ಗುರುಗಳಾದಂತಹ ವಿಶ್ವಾಮಿತ್ರರು ಎಚ್ಚರಿಸಿದ್ರು. ನನ್ನ ಜೀವನಕ್ಕೆ ಅದೊಂದು ಪಾಠ ಅಂತ ನಾನು ತಿಳಿದವನಿದ್ದೇನೆ. ಏನು? ಪೂರ್ವ ಸಂಧ್ಯಾ ಪ್ರವರ್ತತೆ. ಅದು ಕೇವಲ ಆ ದಿನ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಮಾತಲ್ಲ. ನಮ್ಮ ಜೀವನ ಉದಯಿಸುತ್ತಿರುವಂತಹ ಹೊತ್ತಿನಲ್ಲಿ ಧರ್ಮ ಅನ್ನುವಂತಹ ಸೂರ್ಯ ಯಾವತ್ತೂ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರಬೇಕು. ಆ ಧರ್ಮದ ಬೆಳಕಿನಲ್ಲೇ ನಮ್ಮದಾದಂತಹ ಕರ್ತವ್ಯಗಳನ್ನು ನಾವು ಮಾಡಬೇಕು. ಇದುವೇ ನನಗೆ ಅವರು ಆಡಿದಂತಹ ಮಾತು ಅಂತ ಧ್ವನಿಯಿಂದ ನಾನು ತಿಳಿದವ. ಅನೇಕ ಕಾರ್ಯಗಳನ್ನು ನನ್ನಿಂದ ಅವರು ಮಾಡಿಸಿದರು. ಮತ್ತೆ ಮತ್ತೂ ಒಂದು ಉಂಟು. ಒಂದು ಪಾತ್ರೆಯಲ್ಲಿ ಅಮೃತವೇ ಇರಲಿ, ಹಾಲೇ ಇರಲಿ, ಅದನ್ನು ತುಂಬಿಸಿದವರ ಯೋಗ್ಯತೆ ಅದು. ಕುಲಗುರುಗಳಾದಂತಹ ವಸಿಷ್ಠರಿರಲಿ, ಜನ್ಮದಿಂದ ಕ್ಷತ್ರಿಯನೇ ಆದರೂ ಆಮೇಲೆ ಬ್ರಹ್ಮಋಷಿಯಾಗಿ ಕಾಣಿಸಿಕೊಂಡಂತಹ ವಿಶ್ವಾಮಿತ್ರರಿರಲಿ, ತುಂಬಿಸಿದರು ರಾಮನಿಗೆ. ರಾಮ ಏನು ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಡುವುದಕ್ಕೆ ಅವರು ಕಾರಣಕರ್ತರಾದರು. ಪುಟ್ಟ ಮಗುವೊಂದು ಏನೋ ತನ್ನ ಮುಂಭಾಗದಲ್ಲಿರುವಂತಹ ದೃಶ್ಯವನ್ನು ನೋಡುವುದಕ್ಕೆ ಅಪೇಕ್ಷೆ ಪಡ್ತದೆ. ಆಗ ಏನಾಗ್ತದೆ? ಎತ್ತರವಾಗಿ ಬೆಳೆದಂತಹ ತಂದೆ ಆ ಪುಟ್ಟ ಮಗುವನ್ನು ಎತ್ತಿ ತನ್ನ ಹೆಗಲ ಮೇಲೆ ನಿಲ್ಲಿಸಿ ಮಗು ಅಲ್ಲೇ ಮುಂದೆ ಇರುವುದನ್ನು ನೋಡು ಅಂತ ಹೇಳ್ತಾನೆ. ಅದು ಮಗುವಿನ ಹೆಗ್ಗಳಿಕೆ ಅಲ್ಲ, ಆ ತಂದೆ ತೋರಿಸುವುದು. ಹಾಗೆ ಪ್ರಪಂಚ ಮುಖದಲ್ಲಿ ರಾಮನನ್ನು ತೋರಿಸ್ತಾ ಇದ್ದಾರೆ ಗುರುಗಳು. ಈ ನೆಲೆಯಿಂದ ನಾನು ಧನ್ಯನಿದ್ದೇನೆ ಅನ್ನುವ ಭಾವದಿಂದಲೇ ಬೆಳೆದೆ. ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಅಥವಾ ಲಕ್ಷ್ಮಣ ಶತ್ರುಘ್ನ, 3 ಮಂದಿ ತಾಯಂದಿರಿಗೆ 4 ಮಂದಿ ಮಕ್ಕಳು. 4 ಮಂದಿ ಮಕ್ಕಳಿಗೆ 2 ತೊಟ್ಟಿಲು ಅನ್ನುವುದು ಅಯೋಧ್ಯೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ನುಡಿ. ರಾಮನು ಲಕ್ಷ್ಮಣನು ಯಾವ ಕಾಲಕ್ಕೂ ಜೊತೆಯಾಗಿಯೇ ಇರುವವರು. ಅದೇ ರೀತಿಯಾಗಿ ಭರತನು ಶತ್ರುಘ್ನನು ಸದಾಕಾಲ ಜೊತೆ ಬಿಡದವರು. ಹೀಗೆ ಬೆಳೆದೆವು. ಆಗ ಆಡಿದಂತೆ ಊನ ಷೋಡಶ ವರ್ಷದಲ್ಲಿರುವಂತಹ ಹೊತ್ತಿಗೆ ಗುರುಗಳಾದಂತಹ ವಿಶ್ವಾಮಿತ್ರರ ಜೊತೆಯಾಗಿ ಯಜ್ಞ ಸಂರಕ್ಷಣೆಗಾಗಿ ಸಿದ್ಧವನದ ಕಡೆಗೆ ಸಾಗಬೇಕಾಗಿ ಬಂತು. ಆಮೇಲೆ ನಮಗೆ ಗೊತ್ತಾಯಿತು ಸಿದ್ಧವನ ಅಂತ ವಿಶ್ವಾಮಿತ್ರರು ಆಡಿದ್ರು. ಅವರು ಏನನ್ನೆಲ್ಲ ಭಗವಾನ್ ಪರಮೇಶ್ವರನಿಂದ ಆಯುಧಾದಿಗಳನ್ನು ಪಡೆದ್ರು ಅದೆಲ್ಲವನ್ನು ಸಿದ್ಧವಾಗಿರಿಸಿ ಅದನ್ನು ರಾಮನಿಗೆ ಕೊಡುವುದಕ್ಕಾಗಿ ಹೀಗೊಂದು ಮಾಡಿದ್ರು ಅಂತಷ್ಟೇ. ಅಲ್ಲದೆ ಹೋದರೆ ವಿಶ್ವಾಮಿತ್ರರಿಗೆ ತಾಟಕಿಯನ್ನು ಸುಬಾಹು ಮಾರೀಚನನ್ನು ಮರ್ದಿಸುವುದು ಕ್ಷಣದ ಕೆಲಸ. ಆದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಅದರ ಹಿನ್ನೆಲೆಯಲ್ಲಿ ಒಂದು ಕಾರಣ ಅನ್ನೋದು ಬೇಕಾಗ್ತದೆ. ತಾನು ಏನನ್ನೆಲ್ಲ ಪಡೆದಿದ್ದೇನೋ ಅದೆಲ್ಲವನ್ನು ರಾಮನಿಗೆ ಕೊಡುವುದಕ್ಕೆ ಈ ರೀತಿಯಾಗಿ ಒಂದು ಸನ್ನಿವೇಶದ ಸೃಷ್ಟಿ, ಅದನ್ನು ಸಿದ್ಧಪಡಿಸಿದಂತಹ ವಿಶ್ವಾಮಿತ್ರರು ನಮಗೆ ಬೇಕಾದ್ದನ್ನು ಕೊಟ್ಟರು ಅಷ್ಟೇ. ಕಲ್ಯಾಣದ ಕಾರ್ಯವೂ ಆದ್ದು ವಿಶ್ವಾಮಿತ್ರರಿಂದಲೇ. ರಾಜಋಷಿಯಾದಂತಹ ಜನಕ ಸುನಾಭ ನಾಮಕವಾದಂತಹ ಧನುಸ್ಸು ಯಾರು ಹೆದೆಯೇರಿಸ್ತಾನೋ ಅಂಥವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ. ನಮಗೆ ಗೊತ್ತಿತ್ತ? ಯಜ್ಞ ಸಂರಕ್ಷಣೆಗಾಗಿ ಹೋದವರಿಗೆ
ಅಲ್ಲಿಂದ ಗುರುಗಳು ಬನ್ನಿ ನನ್ನ ಜೊತೆಯಾಗಿ ಮಿಥಿಲೆಗೆ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ ಅಂತ ಹೇಳುವಾಗ ಅವರ ಹಿಂದಿನಿಂದ ಹೋದೆವು. ಮಧ್ಯದಲ್ಲಿ ಮತ್ತೊಂದು ಪ್ರಕರಣವೂ ಜರುಗಿತು. ಅಹಲ್ಯ ಶಾಪ ವಿಮೋಚನ. ನಾವೊಂದು ನೆವವಾಗಿ ಅಲ್ಲಿ ಒದಗಿದ್ದ, ಹೌದು, ಅಲ್ಲ ಅಂತ ಅಲ್ಲ. ಕಾಕತಾಳೀಯ ನ್ಯಾಯ ಅಂತ ಒಂದುಂಟು. ಅದೇ ನೆಲೆಯಿಂದ ರಾಮನಿಂದಲೇ ಆ ಮಹಾತಾಯಿಯಾದಂಥ ಅಹಲ್ಯೆಯ ಶಾಪ ವಿಮೋಚನ ಆಗಬೇಕು ಅಂತ ವಿಧಿಯ ಸಂಕಲ್ಪ ಅಂತ ಆದರೆ ಅದನ್ನು ಅಲ್ಲ ಇಲ್ಲ ಅಂತ ಹೇಳುವುದಕ್ಕೆ ನಾವಲ್ಲ. ಭಿನ್ನವಾಗಿದ್ದ ದೂರವಾಗಿದ್ದಂತಹ ದಾಂಪತ್ಯವನ್ನು ಒಂದುಗೂಡಿಸಿ ಅಲ್ಲಿಂದ ನಾವು ನೇರವಾಗಿ ಮಿಥಿಲೆಯ ಕಡೆಗೆ ಸಾಗಿದವರು. ಧನುವನ್ನು ಎತ್ತಿದೆ, ಅವರು ಆಡಿದ್ದಷ್ಟೇ, ವತ್ಸ ರಾಮ ಧನು ಪಶ್ಯ ನೋಡು ಅಂತ. ಅವರ ಸೂಚನೆ ಏನು ಅನ್ನುವುದು ಅರಿವಾಯಿತು. ಹೆದೆಯೇರಿಸುವುದಕ್ಕಾಗಿ ಬಾಗಿಸುವ ಕಾಲದಲ್ಲೇ ಭೀಕರವಾದಂತಹ ಶಬ್ದದೊಂದಿಗೆ ಆ ಧನುಸ್ಸೇ ತುಂಡಾಗಿ ಹೋಯಿತು. ಸೀತೆಯನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ ರಾಮ ಅಂತ ಜನಕ ಮಹಾರಾಜ ಆಡುವ ಹೊತ್ತಿಗೆ ನಾನು ಇಲ್ಲ ಅಂತ ಆಡಿದೆ. ತಂದೆಯಾದಂತಹ ದಶರಥ ಚಕ್ರವರ್ತಿಗಳಿದ್ದಾರೆ, ಅವರ ಅಪ್ಪಣೆಯನ್ನು ಪಡೆಯದೆ ನಾನು ಯಾವುದನ್ನೂ ಮಾಡುವುದಕ್ಕಿಲ್ಲ. ಹಾಗೆ ಅಯೋಧ್ಯೆಯಿಂದ ದಿಬ್ಬಣ ಕೇವಲ ನಾನೊಬ್ಬನೇ ವಿವಾಹವಾದ್ದಲ್ಲ, ಭರತನಿಗೋ ಲಕ್ಷ್ಮಣನಿಗೋ ಶತ್ರುಘ್ನನಿಗೋ ಅಲ್ಲಿಂದಲೇ ಮಾಂಡವಿಯನ್ನು ಊರ್ಮಿಳೆಯನ್ನು ಶ್ರುತಕೀರ್ತಿಯನ್ನು ವಿವಾಹವಾಗಿ ಮರಳಿ ನಾವು ಅಯೋಧ್ಯೆಗೆ ಬರುವಂತಹ ಹೊತ್ತಿನಲ್ಲೂ ಒಂದು ಬೆರುಗಾಳಿಯೇ ಬಂದದ್ದಲ್ವೋ, ಪರಶುರಾಮರ ರೂಪದಲ್ಲಿ. ಶಿವಧನುಸ್ಸನ್ನು ನಿನಗೆ ಭಂಜನ ಮಾಡುವುದಕ್ಕಾಗ್ತದೆ, ಇದೋ ವೈಷ್ಣವ ಧನುಸ್ಸನ್ನು ನಿನ್ನ ಮುಂಭಾಗದಲ್ಲಿಟ್ಟಿದ್ದೇನೆ, ಸಾಧ್ಯವಾದರೆ ಇದನ್ನು ಹೆದೆಯೇರಿಸಿ ಬಾಣವನ್ನು ಹೂಡು. ವಿನೀತ ಭಾವದಿಂದಲಾದರೂ ನಾನು ಕ್ಷತ್ರಿಯ ಅನ್ನುವಂತಹ ಹೆಗ್ಗಳಿಕೆಯಿಂದಲೇ ಆ ಧನುಸ್ಸನ್ನು ಪಡೆದುಕೊಂಡು ಹೆದೆಯೇರಿಸಿ ಬಾಣವನ್ನು ಹೂಡಿದರೆ ನೀನು ಯಾರು ಅಂತ ನನಗೆ ಅರಿವಾಯಿತು ರಾಮ. ಇನ್ನು ಮುಂದೆ ದುಷ್ಟ ಶಿಕ್ಷಣದ ಹೊಣೆ ನಿನ್ನದು. ಹೂಡಿದಂತಹ ಬಾಣದ ಗುರಿ ವ್ಯರ್ಥವಾಗಬಾರದು ಅನ್ನುವುದಕ್ಕಾಗಿ ನನ್ನ ಸಂಪೂರ್ಣ ತಪಸ್ಸಿನ ಫಲವನ್ನು ನಿನ್ನ ಬಾಣಕ್ಕೆ ನಾನು ದಾರೆ ಎರೆದಿದ್ದೇನೆ. ಇಚ್ಛಾಗಮನದ ಶಕ್ತಿಯೊಂದನ್ನು ನನಗೆ ಕೊಡು, ಯಾಕಂದರೆ ರಾತ್ರಿ ಹೊತ್ತಿಗೆ ನಾನು ಎಲ್ಲಿದ್ದರೂ ಮಹೇಂದ್ರ ಪರ್ವತಕ್ಕೆ ಹೋಗಬೇಕಾಗ್ತದೆ, ಈ ಭೂಮಿಯನ್ನು ಕಾಶ್ಯಪರಿಗೆ ದಾನ ಮಾಡಿಯಾಗಿದೆ ಅಂತ ಆಡಿದರು. ಪುಣ್ಯಾತ್ಮರಾದಂತಹ ಅವರ ಮಾತನ್ನು ಒಪ್ಪಿ ಮರಳಿ ನಾವು ಅಯೋಧ್ಯೆಗೆ ಬಂದವರು. ಒಂದು ಹೇಳು, ಈ ಸುಖದ ಕಾಲದಲ್ಲಿ ದಿನಗಳು ಎಷ್ಟು ಬೇಗ ಕಳೆದು ಹೋಗ್ತವೆ ಅಂತ ಗೊತ್ತಾಗುವುದಿಲ್ಲ. ಮದುವೆಯಾಗಿ ಮೊನ್ನೆ ಬಂದದ್ದು ಅಂತ ಆಲೋಚನೆ ಮಾಡಿದರೆ 12 ವರ್ಷಗಳೇ ಕಳೆದು ಹೋಗಿವೆ. ಹಾಗೆ ಭರತ ಶತ್ರುಘ್ನರು ನಮ್ಮ ಜೊತೆಯಾಗಿಲ್ಲ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಅವರ ಅಜ್ಜನ ಮನೆಗೆ ಕೇಕಯಕ್ಕೆ ಭರತನ ಅಜ್ಜನ ಮನೆ, ಆದರೆ ಜೊತೆಯಾಗಿ ಶತ್ರುಘ್ನನೂ ಹೋದವನಿದ್ದಾನೆ. ಸಂತಸದಿಂದ ತಂದೆ ತಾಯಿಯಂದಿರಿಗೆ ಮಗನಾಗಿ ಅಯೋಧ್ಯೆಯಲ್ಲಿರುವಂತಹ ಪ್ರಜೆಗಳ ಜೊತೆಗೆ ಸ್ನೇಹ ಭಾವದಿಂದ ದಿನಗಳನ್ನು ಕಳೆಯುವಾಗಲೇ ಅನಿರೀಕ್ಷಿತವಾದಂತಹ ಒಂದು ಸನ್ನಿವೇಶ ಬಂದೊದಗಿದ್ದು. ನಿನ್ನೆಯ ರಾತ್ರಿಯ ತಂದೆ ನನ್ನನ್ನು ಕರೆದು ಆಡಿದರಲ್ಲ, ಮಗು ನಾಳೆಯ ದಿನ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ. ಅದಕ್ಕೆ ಆಡೋದು. ಜೀವನ ಎಷ್ಟು ಅನಿರೀಕ್ಷಿತ ಅಂತ ಹೇಳುವುದಕ್ಕಾಗುವುದಿಲ್ಲ ಅಂತ. ಸುಖವಾಗಿ ತಂದೆಯ ಆಳ್ವಿಕೆಯಲ್ಲಿ ಇರಬೇಕು ಅಂತ ಆಲೋಚನೆ ಮಾಡಿದರೆ ನಾಳೆಯ ದಿನದಿಂದ ರಾಜ್ಯಭಾರದ ಹೊಣೆ ನಿನ್ನದು ಮಗನೇ, ಇಲ್ಲ ಅಂತ ಹೇಳುವುದಕ್ಕುಂಟ ತಂದೆಯ ಮಾತಿಗೆ. ಅಂತರಂಗದಿಂದ ನಮಗೆ ಬೇಕು ಅಥವಾ ಬೇಡ ಅನ್ನುವ ಭಾವ ಇದ್ರೂ ಇಲ್ಲದಿದ್ದರೂ ಪ್ರಜೆಗಳ ಮಾತಿಗಾಗಿ ತಂದೆಯ ಮಾತಿಗಾಗಿ ಸಿಂಹಾಸನವನ್ನು ಏರಬೇಕಾದ್ದು ನನಗೆ ಕರ್ತವ್ಯವಾಯಿತು. ಆ ಹೊತ್ತಿಗೆ ಲಕ್ಷ್ಮಣನಲ್ಲೂ ಆಡಿದ್ದೆ, ನನಗಾಗಿ ಅಲ್ಲ ತಮ್ಮ, ನಿನಗಾಗಿ ನಿಮಗಾಗಿ ನಾನು ರಾಜ್ಯಭಾರವನ್ನು ಮಾಡ್ತೇನೆ. ಯಾವುದೆಲ್ಲ ಸುಖ ಸಂತೋಷ ಅಂತ ನಾವು ಭಾವಿಸ್ತೇವೆ ಅದೆಲ್ಲವನ್ನು ಹಂಚಿಕೊಂಡು ನಾವು ಬಾಳೋಣ ಅಂತ ಆಡಿದೆ. ಬಂದರೆ ನೋಡಿದರ ನೀರಿನಿಂದ ಸ್ನಾನ ಮಾಡಬೇಕಾದಂತಹ ರಾಮನಿಗೆ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಗುರುಗಳೊಂದು ಮಾತು ಹೇಳ್ತಾರೆ ಯಾವಾಗಲೂ, ಕೈಯಲ್ಲಿಯೋ ಕೊರಳಿನಲ್ಲಿಯೋ ಇರುವಂತಹ ಸ್ವರ್ಣದ ಆಭರಣಗಳುಂಟಲ್ಲ, ಅದು ನಿಜವಾಗಿ ಆಭರಣಗಳಲ್ಲ ಅಂತ. ಒಬ್ಬ ಮನುಷ್ಯನಿಗೆ ನಿಜವಾದ ಆಭರಣ ಯಾವುದು ಕೇಳಿದರೆ ಕಲಿತಂತಹ ವಿದ್ಯೆ ಮತ್ತು ಅವನ ಸೌಶೀಲ್ಯ, ಅದುವೇ ನಿಜವಾದ ಆಭರಣ. ಆದರೆ ಏನು ಮಾಡೋಣ,
ಕೆಲವು ಸಲ ಭೌತಿಕವಾಗಿ ನಾವು ಅದನ್ನೆಲ್ಲ ಪಡೆದುಕೊಳ್ಳಲೇಬೇಕಾಗ್ತದೆ. ಅರಸ ಅಂತ ಹೇಳಿದ ಮೇಲೆ ತಲೆಯಲ್ಲಿ ಮುತ್ತಿನ ಕಿರೀಟ ಬೇಕು, ಕೇಯೂರಾದಿಗಳು ಕೊರಳಲ್ಲಿ ಬೇಕು, ಅಂಗದ ಬೇಕು, ಅರ್ಥಾತ್ ಚಿನ್ನದ್ದೆಲ್ಲ ಬೇಕು. ಆ ನೆಲೆಯಿಂದಲೇ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸಿ ವಿಧ ವಿಧವಾದಂತಹ ಆಭರಣಗಳನ್ನು ನನಗೆ ತೊಡಿಸ್ತಾ ಇದ್ದಾರೆ. ನನಗಿದನ್ನು ನೋಡುವಾಗಲೂ ಆಲೋಚನೆ ಆಗುವುದು, ಏನು ಇಷ್ಟು ಪನ್ನೀರು ಆಗಬೇಕು ಅಂತಾದರೆ ಎಷ್ಟು ಹೂಗಳು ನಾಶ ಆಗಬೇಕು ಅಂತ. ಅವುಗಳೆಲ್ಲದರ ಸಾರ ಒಂದಾಗಿ ಪನ್ನೀರಾಗುತ್ತದೆ. ಅಂದರೆ ಅದರ ತ್ಯಾಗದಿಂದ ನಮಗೆ ಈ ಸುಮಧುರವಾದ್ದು ಸಿಗುತ್ತದೆ. ಅದೇ ರೀತಿಯಾಗಿ ಚಿನ್ನದ ಆಭರಣಗಳನ್ನು ನಾವು ತೊಡಬೇಕು ಅಂತಾದರೆ ಅದೆಷ್ಟು ರೂಪಾಂತರವನ್ನು ಪಡೆದು ಬರ್ತದೆ. ಒಬ್ಬ ಹೇಮಕಾರನ ಕೈಗೆ ಸಿಕ್ಕಿ ಬೆಂಕಿಗೆ ಬಿದ್ದು ಅವನು ಕೊಟ್ಟಂತಹ ಆಕಾರವನ್ನು ತಳೆದು ಈಗ ನಮ್ಮ ಕೊರಳಿನಲ್ಲಿ ಹಾರವಾಗಿ ರಂಜಿಸ್ತಾ ಇದೆ. ಜಗತ್ತಿನಲ್ಲಿ ನಾವು ಕಷ್ಟವನ್ನು ಪಡೆಯದೆ ಸುಖವನ್ನು ಉಣ್ಣುವುದಕ್ಕಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ನಮ್ಮ ಮೈಯಲ್ಲಿ ಇದು ಈ ರೀತಿಯಾಗಿ ಶೋಭಿಸ್ತಾ ಇದೆಯಲ್ಲ ಅಂತ ಆಲೋಚನೆ ಮಾಡ್ತಾ ನಾನು ಮುಂದೆ ಬಂದರೆ ಅಗರುವೋ ಚಂದನವೋ ಗಂಧವೋ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನೆಲ್ಲ ನನಗೆ ಪೂಸ್ತಾ ಇದ್ದಾರೆ. ಮಾತ್ರವಲ್ಲ, ನೋಡಿದರ ನಡೆಯುವುದಕ್ಕೆ ರತ್ನಗಂಬಳಿ, ಆ ರತ್ನಗಂಬಳಿಯ ಮೇಲೆ ಹೂವನ್ನು ಚೆಲ್ಲಿದ್ದಾರೆ, ನಮ್ಮ ರಾಮ ಬರಬೇಕು ಅಂತ. ಈ ನೆಲೆಯಿಂದಲೇ ನಡೆಯುತ್ತಾ ನಾನು ಮುಂದೆ ಸಾಗಿ ಸಿಂಹಾಸನದ ಬಳಿಗೆ ಬಂದರೆ ಬ್ರಾಹ್ಮಣರೆಲ್ಲ ಸ್ವಸ್ತಿವಾಚನ ಮಾತ್ರವಲ್ಲ ಆಶೀರ್ವಾದ ಪೂರ್ವಕವಾಗಿ ಆಡ್ತಾ ಇದ್ದಾರೆ. ಸಿಂಹಾಸನವನೇರು ಶ್ರೀರಾಮ, ಪಟ್ಟದ ಆನೆಯಾದಂತಹ ಶತ್ರುಂಜಯ ಅಭಿಷೇಕಕ್ಕೆ ಬೇಕಾದಂತಹ ಶುದ್ಧ ಜಲವನ್ನು ಕುಂಭದಲ್ಲಿ ಹಿಡಿದು ಸನ್ನದ್ಧವಾಗಿ ನಿಂತಿದೆ. ಯಾವಾಗ ರಾಮ ಏರ್ತಾನೆ? ಅದಲ್ಲ, ಒಂದು ಹೇಳುವುದ, ನಡೆದುಕೊಂಡು ಹೋಗುವಾಗ ಎಡಬಲವನ್ನು ನೋಡಬಾರದು ಅಂತ ಒಂದು ಮಾತುಂಟು. ಆದರೆ ಕೇವಲ ಗುರಿಯನ್ನು ಮಾತ್ರ ನೋಡುವುದಲ್ಲ, ನಡೆಯುವ ದಾರಿಯನ್ನು ನಾವು ಸದಾಕಾಲ ವೀಕ್ಷಿಸಬೇಕು ಅಂತ ನಮ್ಮ ಗುರುಗಳು ಹೇಳೋದು. ಕೇವಲ ಗುರಿಯೊಂದು ಮುಖ್ಯವಲ್ಲ, ನಡೆಯುವ ದಾರಿಯೂ ಮುಖ್ಯ. ಯಾವ ದಾರಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಅದು ಕೂಡ ನಮ್ಮ ಜೀವನವನ್ನು ಸೂಚಿಸ್ತದೆ ಅಂತ. ಈ ನೆಲೆಯಿಂದಲೇ ಪ್ರತಿನಿತ್ಯವೂ ತಂದೆ ತಾಯಂದಿರ ಪಾದಾಭಿವಂದನವನ್ನು ಮಾಡುತ್ತಾ ಇದ್ದರೂ, ವಿಶೇಷವಾಗಿ ಸಿಂಹಾಸನವನ್ನು ಏರುವಂತಹ ಹೊತ್ತಿನಲ್ಲೂ ಅವರೆಲ್ಲರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಸಂಕಲ್ಪಿಸಿಯೇ ಗುರುಗಳಾದಂತಹ ವಸಿಷ್ಠರಿಗೋ, ಮೊದಲಾಗಿ ನಮ್ಮ ಕುಲದೇವರಾದಂತಹ ರಂಗನಾಥನಿಗೋ, ಆಮೇಲೆ ಇಲ್ಲಿ ಕಾಣುತ್ತಿರುವಂತಹ ಅರಳಿದ ಕಣ್ಣುಗಳಿಂದಲೇ ತಮ್ಮ ಮಗ ಸಿಂಹಾಸನವನ್ನು ಏರುವ ಸನ್ನಿವೇಶವನ್ನು ನೋಡಬೇಕು ಅಂತ ಮಂದಹಾಸವನ್ನು ಬೀರಿದ ತಂದೆಯಾದ ದಶರಥ ಭೂಪತಿಗಳಿಗೆ, ತಾಯಿಯಾದಂತಹ ಕೌಸಲ್ಯಾದೇವಿಗೆ, ಹಾಗೆ ಮತ್ತೊಬ್ಬ ತಾಯಿಯಾದಂತಹ ಸುಮಿತ್ರಾದೇವಿಗೆ ವಂದಿಸಿ ಮತ್ತೊಂದು ಪಾದ ಕಾಣಬೇಕಿತ್ತಲ್ಲ. ಎಲ್ಲರಿಗಿಂತ ಮೊದಲಾಗಿ ಸಭಾಸ್ಥಾನದಲ್ಲಿ ಇರಬೇಕಾದ, ರಾಮನ ಜೀವನದ ಸಂಭ್ರಮದಲ್ಲಿ ರಾಮನಿಗಿಂತ ಹೆಚ್ಚಾಗಿ ಸಡಗರದಿಂದ ಭಾಗವಹಿಸಬೇಕಾದಂತಹ ತಾಯಿಯಾದ ಕೈಕಾದೇವಿಯೇ ಕಾಣ್ತಾ ಇಲ್ಲ ಅಂತ ಒಮ್ಮೆ ಆಶ್ಚರ್ಯಚಕಿತನಾದೆ. ಭರತನಿಲ್ಲ ಅನ್ನುವ ಭಾವವೇ ಮನಸ್ಸಿನೊಳಗುಂಟು. ಆದರೆ ತಂದೆಯಲ್ಲಿ ಹೇಳಿದರೆ ಹೇಳ್ತಾರೆ, ಇದುವೇ ನಮಗೆ ಒಂದು ಸರಿಯಾದ ಮುಹೂರ್ತ, ಹಾಗಾಗಿ ನೀನು ಇವತ್ತೇ ಏರಬೇಕು ಅಂತ. ಆದರೆ ತಾಯಿಯಾದರೂ ಬರಬೇಕಲ್ಲ. ಅದಕ್ಕಾಗಿ ತಮ್ಮನಾದಂತಹ ಲಕ್ಷ್ಮಣನನ್ನು ಕರೆದಾಡಿದ್ದು, ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ಮತ್ತೆ ಒಂದು ವಿನೋದಕ್ಕೂ ಹೌದು, ನಮ್ಮ ತಾಯಿ ಸ್ವಲ್ಪ ಶೃಂಗಾರ ಪ್ರಿಯೆ. ಅಲಂಕಾರ ಮಾಡಿಕೊಂಡಿದ್ರೆ ಅವರಿಗೆ ಹೊತ್ತು ಗೊತ್ತಾಗುವುದಿಲ್ಲ. ಕೆಲವು ಸಲ ಮುಹೂರ್ತ ಕಳೆದ ಮೇಲೆ ಬರುವುದು ಉಂಟು. ಆದರೆ ಇದು ಹಾಗಲ್ಲ. ಅವರ ಉಪಸ್ಥಿತಿ ಇಲ್ಲಿ ಮುಖ್ಯ ಅನ್ನುವುದಕ್ಕಿಂತಲೂ ಅವರ ಆಶೀರ್ವಾದ ನಮಗೆ ಮುಖ್ಯ. ಹಾಗಾಗಿ ಆ ತಾಯಿಯನ್ನು ಬರುವುದಕ್ಕೆ ಹೇಳಪ್ಪ ಅಂತ ನಾನು ಹೋಗಿ ಹೇಳುವಂತ ಕಳುಹಿಸಿದರೆ ಲಕ್ಷ್ಮಣ ಹೋಗಿ ಬರ್ತಾನೆ. ಏನು ಹೇಳಿದ? ಏನಂತೆ? ಕೈಕಾದೇವಿಯ ಆಗಮ ಬೇರಾಗಿದೆ. ಬಾಗಿಲನ್ನು ಹಾಕಿ ಅಂತಃಪುರದಲ್ಲಿರಬೇಕಾದಂತಹ ತಾಯಿ ಕ್ರೋಧಾಗಾರದಲ್ಲಿ ಮಲಿನವಾದ ವಸನವನ್ನುಟ್ಟು ಆಭರಣಾದಿಗಳನ್ನು ಕಳಚಿ ಧೂಳಿನಲ್ಲಿ ಮಲಗಿದ್ದಾರೆ.
ನಿಮ್ಮಲ್ಲಿ ಮಾತನಾಡುವುದಕ್ಕೆ ಏನೂ ಇಲ್ಲ, ಏನಾದರೂ ಮಾತನಾಡಬೇಕು ಅಂತಾದರೆ ಇಲ್ಲಿಯ ಅರಸನಾದ ನನ್ನ ಪತಿಯಾದ ನಿಮ್ಮ ತಂದೆಯಾದ ದಶರಥ ಭೂಪತಿ ಬರಲಿ. ತಂದೆಯಲ್ಲಿ ನಾವು ಹೇಳೋದು ನೀವು ಹೋಗಿ ಅಂತ. ನಾವು ಆಡುವ ಮಾತುಗಳನ್ನು ಕೇಳುವಾಗಲೇ ಬಹುಶಃ ಅವರಿಗೆ ಅರಿವಾಯಿತು ಅಂತ ಕಾಣುತ್ತದೆ. ಹಾಗಾಗಿ ಸಿಂಹಾಸನದಲ್ಲಿದ್ದಂತಹ ನಮ್ಮ ಅಪ್ಪ ಎದ್ದು ತಾಯಿಯ ಅಂತಃಪುರದ ಕಡೆಗೆ ಹೋಗಿದ್ದಾರೆ. ಆದಷ್ಟು ಬೇಗನೆ ತಾಯಿಯನ್ನು ಕರೆದು ತರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ರೆ ಏನಂತೆ ಸುಮಂತ್ರ ಬಂದು ಆಡಿದ್ದು? ಕಳುಹಲ್ಗಂದನಲ್ಲಿ ಬೇಗ ಬರಲದ ವಾಕ್ಯವೂ ಕೇಳುತ್ತ ಖಳ ಸಂಹಾರ ಕುಲಾಭಿ ಚಂದ್ರ ಖಳ ಸಂಹಾರ ಕುಲಾಭಿ ಚಂದ್ರ ಬಳಿಗೌ ಬಂದಾಗಳುತ್ತದನು ಬಂದಾಗಳುತ್ತದನು ತಾಯಿಯಾದಂತಹ ಕೈಕಾದೇವಿಯ ಸಹಿತ ನಮ್ಮ ತಂದೆ ಆಸ್ಥಾನದ ಕಡೆಗೆ ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೊರಳುದ್ದ ಮಾಡಿ ನೋಡಿದರೆ ರಾಮನೇ ಬರಲಿ, ಅದು ಆದಷ್ಟು ಶೀಘ್ರವಾಗಿ. ಯಾಕಪ್ಪ ನಂದನನ್ ಇಲ್ಲಿಗೆ ಬರಲಿ ಅಂತ ತಂದೆ ತಾಯಂದಿರ ಮನಸ್ಸಿಗೆ ಸಂತೋಷವನ್ನು ಕೊಡುವವನಾದ ಕಾರಣಕ್ಕಾಗಿಯೇ ಮಗನನ್ನು ನಂದನ ಅಂತ ಕರೆದರು. ಸ್ವಲ್ಪ ವಿಪರೀತವೇ ಕಾಣುತ್ತದೆ. ಸೇರಿದಂತಹ ಸಭಾಸದರು, ಬಂದಂತಹ ಸಾಮಂತರು, ರಾಮ ಯಾವ ಕಾಲಕ್ಕೆ ಸಿಂಹಾಸನವನ್ನು ಏರ್ತಾನೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನೋಡುತ್ತಾ ಇದ್ದರೆ ಸಿಂಹಾಸನವನ್ನು ಏರಬೇಕಾದಂತಹ ರಾಮನೇ ಆಸ್ಥಾನವನ್ನು ಬಿಟ್ಟು ಅಂತಃಪುರದ ಕಡೆಗೆ ಬರಲಿ ಪ್ರಶ್ನಿಸುವುದಕ್ಕುಂಟ? ಇಲ್ಲವಲ್ಲ. ಯಾಕಂದರೆ ತಂದೆ ಆಡಿದ ಮಾತು. ಹಾಗಾಗಿ ತಡ ಮಾಡುವುದಕ್ಕಿಲ್ಲ, ನೇರವಾಗಿ ತಾಯಿಯ ಅಂತಃಪುರದ ಕಡೆಗೆ ಸಾಗುತ್ತೇನೆ. ಬಂದು ನೋಡಿದೆ ಅಂತ ಆದರೆ ತಾಯಿಯೇನೋ ಸಿಟ್ಟಿನಲ್ಲಿ ಇದ್ದ ಹಾಗಿದ್ದಾರೆ, ತಂದೆಯನ್ನು ನೋಡಿದರೆ ಅತ್ಯಂತ ದೀನಾವಸ್ಥೆಯಲ್ಲಿದ್ದಾರೆ. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ರಾಮ ರಾಮ ಅನ್ನುವಂತಹ ಆರ್ತ ಧ್ವನಿಯನ್ನು ಮಾತ್ರ ಹೊರಡಿಸ್ತಾ ಇದ್ದಾರೆ. ಕಾಲಿಗೆ ಎರಗಿದ್ರು ಅವರ ಪ್ರತಿಕ್ರಿಯೆ ಇಲ್ಲ ಅಂತ ಆದರೆ ಅವರನ್ನೇ ನುಡಿಸಬೇಕಾಯಿತಲ್ಲ. ತಾತ ನಿಮಗೀಗ ಬಂದುದು ನಿಮ್ಮ ಮರದ ಭೂತನಂತ ನಡ್ಡ ಬಂದರೆ ಅದು ಮುಂಬೆನು ನಾರವಲ್ಲದ ಅಪ್ಪಯ್ಯ ರಾಮ. ಯಾವತ್ತೂ ನಿಮ್ಮ ಬಳಿಗೆ ನಾನು ಬಂದು ನಿಮ್ಮ ಕಾಲಿಗೆ ಎರಗುವ ಹೊತ್ತಿಗೆ ಮುಂದಾಗಿ ಬಂದು ನನ್ನನ್ನು ತಳಕಿಸಿ ಮೇಲಕ್ಕೆತ್ತಿ ನನ್ನ ಶಿರವನ್ನು ಆಘ್ರಾಣಿಸಿ ಯಶೋವಂತನಾಗು ಅನ್ನುವಂತಹ ಆಶೀರ್ವಾದವನ್ನು ಮಾಡಿ ನನ್ನನ್ನು ಕಣ್ತುಂಬಿಕೊಳ್ಳುತ್ತಿದ್ದವರು ನೀವು. ನೇರವಾಗಿ ನಿಮ್ಮ ಬಳಿಗೆ ಬಂದು ಕಾಲಿಗೆರಗಿದಾಗಲೂ ಪ್ರತಿಕ್ರಿಯೆ ಇಲ್ಲ, ದೀರ್ಘವಾದಂತಹ ನಿಟ್ಟುಸಿರನ್ನು ಬಿಡ್ತಾ ಇದ್ದೀರಿ. ಮಾತ್ರವಲ್ಲ, ನಿಮ್ಮಲ್ಲಿ ಒಂದು ಚಿಂತೆಯೂ ನನಗೆ ಗೋಚರಿಸ್ತಾ ಇದೆ. ಧಾರಾಕಾರವಾಗಿ ಸುರಿಸಿದಂತಹ ಕಣ್ಣೀರಿನಿಂದ ತಾಯಿಯ ಅಂತಃಪುರ, ಇದು ಅಂತಃಪುರವಲ್ಲ ಕ್ರೋಧಾಗಾರ, ನೆಲವೆಲ್ಲ ತೊಯ್ದು ಹೋಗಿದೆ. ಹಾಗಾದರೆ ಈ ಕ್ಷಣದಲ್ಲಿ ಸಂತೋಷದಲ್ಲಿ ಇರಬೇಕಾದಂತಹ ಈ ಕ್ಷಣದಲ್ಲಿ ನಿಮಗೆ ಚಿಂತೆಯಾದರೂ ಬಂತು ಅಂತಾದರೆ ಎಲ್ಲಿಂದ ಬಂತು ತಾತ? ನಿಮಗೆ ಬಂದುದು ಏತರ ಚಿಂತೆ? ರಾಮ ಅಪ್ಪ, ಒಂದು ಮಾತು ಇಲ್ಲ,
ಆಡಿದಂತಹ ಮಾತಿಗೆ ಕೇವಲ ರಾಮ 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 ಅನ್ನುವಂತಹ ವಿಲಾಪ ಮಾತ್ರ. ರಾಮ ಭೂತಳದಲ್ಲಿ ಯಾವುದು ಕೊರತೆ ಆಗಿದೆ ಅಂತ ಆಡಿ. ನಿಮ್ಮ ಹಿರಿಯ ಪುತ್ರನಾದಂತಹ ರಾಮ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇರುತ್ತಾ ನಿಮಗೊಂದು ಚಿಂತೆ, ನಿಮಗೊಂದು ಕೊರತೆ ಅನ್ನುವುದು ಕಾಡುವುದಕ್ಕುಂಟೆ ಅಪ್ಪ. ಈ ಕ್ಷಣದಲ್ಲಿ ರಾಮ ಇಂಥದ್ದಿಲ್ಲ ಅಥವಾ ಇಂಥದ್ದನ್ನು ಮಾಡು, ನೀವು ಬಾಯಿಯಲ್ಲಿ ನಾಲಿಗೆಯಿಂದ ಆಡಬೇಕು ಅಂತ ಇಲ್ಲ, ಕಣ್ಣಿನ ಸನ್ನೆಯ ಮೂಲಕ ನೀವು ಸೂಚಿಸಿದಿರಿ ಅಂತಾದರೆ ನಿಮ್ಮ ಮಗನಾದಂತಹ ರಾಮ ಅದನ್ನು ಮಾಡಿ ಪೂರೈಸುವುದಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ. ಕೇವಲ ಭೂಮಿಯ ಕುರಿತಾಗಿ ಮಾತ್ರವಲ್ಲ, ಭೂತಳದಲ್ಲಿ ಅಂತ ನಾನು ಆಡಿದನಲ್ಲ, ಭೂತಳದಲ್ಲಿ ಬಯಸಿದ್ದನ್ನು ತಂದುಕೊಟ್ಟೇನು ಅಂತ. ಭೂತಳ ಮಾತ್ರವಲ್ಲ, ನಿಮ್ಮ ಈ ಚಿಂತೆಗೆ, ನಿಮ್ಮ ಈ ನೋವಿಗೆ ಆ ಮೇಲಿನವರು ಕಾರಣಕರ್ತರಾದರೆ ಅಷ್ಟದಿಕ್ಪಾಲಕರ ಕೂಡೆ ಸೂರ್ಯವಂಶೀಯರು ನಾವು, ದೇವ ವಿರೋಧಿಗಳು ಅಲ್ಲ. ನೀವಾಗಲಿ ನಿಮ್ಮ ಹಿಂದಿನವರಾಗಲಿ ದೇವ ಸಹಾಯಕ್ಕಾಗಿ ಸ್ವರ್ಗಲೋಕಕ್ಕೆ ಹೋದ್ದುಂಟು, ರಾಕ್ಷಸರನ್ನು ವಧಿಸಿದ್ದುಂಟು, ಯಜ್ಞ ಯಾಗಾದಿಗಳನ್ನು ಮಾಡುವವರು, ಮಾಡಿಸುವವರು. ಅಪ್ಪ, ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ, ಅಷ್ಟ ದಿಕ್ಪಾಲಕರಿಗೆ ಹವಿಸನ್ನು ಕೊಡುವವರೇ, ಇಲ್ಲ ಅಂತ ನಾನು ಆಡಲಾರೆ. ಆದರೆ ನಾವು ಕ್ಷತ್ರಿಯರಪ್ಪ, ಹಿನ್ನೆಲೆಯ ಕಥೆಯನ್ನು ನಾವು ಕೇಳಿದವರೇ. ಅಶ್ವಮೇಧಗಳನ್ನು ಮಾಡುವ ಮುಖೇನವಾಗಿ ತನ್ನ ಸ್ಥಾನಕ್ಕೆ ಎಲ್ಲಿಯಾದರೂ ಕಂಟಕ ಬಂದೀತೋ ಅನ್ನುವ ಭಾವದಿಂದ, ಅಥವಾ ಇವರು ಮುಂದೇನು ಮಾಡ್ತಾರೆ ಅಂತ ಪರೀಕ್ಷಿಸೋಣ ಅನ್ನುವಂತಹ ನೆಲೆಯಿಂದ ಅಶ್ವಮೇಧದ ಹಯವನ್ನೇ ಅಪಹರಿಸಿದ್ದಾನೆ ಇಂದ್ರ, ನಮ್ಮ ವಂಶದವರದ್ದು ಅನ್ನೋದು ನಮಗೆ ಗೊತ್ತಿಲ್ವೋ? ಸಗರನ ಪ್ರಕರಣ. ನಿಮ್ಮ ಯಾವುದೋ ಒಂದು ಸಂಕಲ್ಪಕ್ಕೆ, ನಿಮ್ಮ ಯಾವುದೋ ಒಂದು ಉದ್ದೇಶಕ್ಕೆ ಅಷ್ಟ ದಿಕ್ಪಾಲಕರೇ ವಿಘ್ನವನ್ನು ತಂದರು ಅಂತ ಇಟ್ಟುಕೊಳ್ಳಿ, ದೇವ ವಿರೋಧಿಯಾಗಿ ಅಲ್ಲ. ಅಪ್ಪ, ನಿಮಗೆ ಬಂದಂತಹ ಕಂಟಕವನ್ನು, ನಿಮಗೆ ಬಂದಂತಹ ಚಿಂತೆಯನ್ನು ಪರಿಹರಿಸುವುದಕ್ಕಾಗಿ ನಿಮ್ಮ ಆಶೀರ್ವಾದದಿಂದ, ಗುರುಗಳಾದಂತಹ ವಸಿಷ್ಠರ ಅನುಗ್ರಹದಿಂದ, ವಿಶ್ವಾಮಿತ್ರರಿಂದ ಪ್ರದತ್ತವಾದಂತಹ ಮಂತ್ರಾಸ್ತ್ರಗಳಿಂದ ದಿಕ್ಪಾಲಕರನ್ನಾದರೂ ಒಂದೊಮ್ಮೆಗೆ ಎದೆಗೆಡಿಸಿ ನಿಮಗೆ ಬೇಕಾದ್ದನ್ನು ತಂದುಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಪ್ಪಯ್ಯ. ರಾಮ ರಾಮ. ಅಷ್ಟ ದಿಕ್ಪಾಲಕರೂ ಬಂದಿದ್ದರು, ನಿನ್ನಂತಹ ಮಗನಿರುವ ನನಗೆ ಚಿಂತೆ ಇರುತ್ತಿರಲಿಲ್ಲ. ಯಾವುದೇ ಗ್ರಹ ಬಂದರೂ ನಿನ್ನಂತಹ ಮಗನಿರುವಾಗ ನನಗೆ ಚಿಂತೆ ಇರುತ್ತಿರಲಿಲ್ಲ. ಶನಿಯೇ ನನ್ನ ಬಳಿ ಕೂತಾಗ ಉಳಿದ ಗ್ರಹಗಳ ಚಿಂತೆ ನನಗೇಕಾಗ್ತದೋ ರಾಮ? ಅಪ್ಪ, ನೀವೇನೋ ನಿಮ್ಮ ಬಳಿಯಲ್ಲಿ ಅದು ಇದೆ, ಬೇರೆ ಚಿಂತೆ ಇಲ್ಲ ಅಂತ ಆಡ್ತೀರಿ. ದಿಕ್ಪಾಲಕರದ್ದಲ್ಲ, ಭೂತಳದಲ್ಲಿ ನಾನು ಬಯಸಿದ ಯಾವ ವಸ್ತುವನ್ನು ನಿಮಗೆ ತಂದು ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಆದರೂ ನೀವು ತಾಯಿಯಾದಂತಹ ಕೈಕಾದೇವಿಯ ಬಳಿಯಲ್ಲಿ ಇಲ್ಲಿ ಇದ್ದೀರಿ, ನೀವು ಅಲ್ಲಿಯದ ಆಲೋಚನೆ ಮಾಡಿದ್ದೀರಾ? ಅಭಿಜಿನ್ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ನೀವು ಆಡಿಯಾಗಿದೆ ಈ ದಿನ, ಪುಷ್ಯ ನಕ್ಷತ್ರ. ಜನಕ, ನಿನ್ನೆಯ ದಿನ ಹೇಳಿದ್ರಿ
ನಿನ್ನೆಯಿಂದ ಇವತ್ತಿನ ಒಳಗೆ ಯಾರಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟ ಅಂಥವರಿಗೆಲ್ಲ ಆಮಂತ್ರಣವನ್ನು ಕಳುಹಿಸು ಅಂತ ಆಡಿದ್ರಿ. ಪಟ್ಟಣವೆಲ್ಲ ಶೃಂಗಾರವಾಗಿದೆ. ನನಗೆ ಬೇಕು ಅಂತ ಅಲ್ಲಪ್ಪ, ನೀವು ಆಡಿದ ಮಾತು. ನಾಳೆಯ ದಿನ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಸಭಾಸದರೆಲ್ಲ ತುಂಬಿದ್ದಾರೆ ಆಸ್ಥಾನದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟ್ಟಾಭಿಷೇಕ ಆಗುತ್ತದೆ ಅನ್ನುವ ನಿರೀಕ್ಷೆಯಲ್ಲಿ ಅವರು ಇರುವಾಗಲೇ ನೀವು ಅಂತಃಪುರದ ಕಡೆಗೆ ಬಂದ್ರಿ. ಹಿರಿಯರಾದಂತಹ ನಿಮ್ಮ ಕುರಿತಾಗಿ ವಿಮರ್ಶೆ ಮಾಡುವುದಕ್ಕೆ ರಾಮನಲ್ಲ ನಾನು ಮಾಡಲು ಬಾರದು. ಆದರೆ ಒಟ್ಟಾಗಿ ಸೂರ್ಯವಂಶೀಯ ಅನ್ನುವ ನೆಲೆಯಿಂದ ನಾನು ಆಡ್ತಾ ಇದ್ದೇನೆ. ಅಲ್ಲಿ ಸೇರಿದವರೆಲ್ಲ ಗುಜುಗುಜು ಮಾತನಾಡುತ್ತಾ ಇದ್ದಾರೆ. ಮುಹೂರ್ತ ಮೀರ್ತಾ ಇದೆ, ಇನ್ನೂ ಯಾಕೆ ಅರಸನಾದಂತಹ ದಶರಥ ಭೂಪತಿ ಆಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಳೆಯ ದಿನ ನಮ್ಮ ವಂಶ ಅನ್ನುವುದು, ನಮ್ಮ ಮನೆತನ ಅನ್ನುವುದು ನಮ್ಮ ಮುಂಭಾಗದಲ್ಲಿ ಇರುವವರಿಗೆ ಅಪಹಾಸ್ಯಕ್ಕೆ ಪರಿಹಾಸ್ಯಕ್ಕೆ ವಸ್ತು ಆಗಿ ಕಾಣಬಾರದಲ್ಲ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀರಿ? ಏನು ನಿಮ್ಮ ದುಃಖ? ಹೇಳಬಾರದು, ಯಾಕೆ ಮಾತನಾಡುವುದಿಲ್ಲ ನೀವು? ಅಮ್ಮ ರಾಮಚಂದ್ರಮ, ತಂದೆ ಏನು ಹೇಳದೇ ಇದ್ರು ಬದಿಯಲ್ಲಿ ಮೌನವಾಗಿ ನಿಂತಹ ನೀವಾದರೂ ಉತ್ತರಿಸಬಾರದೆ? ಅವರು ಈಗ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ಕಾದು ಕುಳಿತದ್ದು. ಪ್ರಪಂಚದಲ್ಲಿ ಅವರಿಗೆ ಹೆಸರುಂಟು ಒಳ್ಳೆಯ ಮಾತುಗಾರ ಅಂತ ಹೇಳಿ, ಒಳ್ಳೆಯ ಮಾತನಾಡ್ತಾರೆ ಅಂತ ಹೇಳಿ ಭಾವಿಸಿದ್ದು. ಆದ್ರೆ ಒಳ್ಳೆಯ ಮಾತನಾಡುವುದು ಬಿಡು, ಮಾತನಾಡುವುದಕ್ಕೆ ಅವರಿಂದ ಆಗ್ತಾ ಇಲ್ಲ. ನನ್ನ ಹೆಸರನ್ನು ಮಾತ್ರ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಯಿತು ಅಂತ ಕೇಳಿ ನಾನು ಹೇಳಿದ್ರೆ ಆಗಬಹುದೇನೋ? ಖಂಡಿತ. ಯಾರಾದ್ರೆ ಏನು ಕೇಳಬೇಕು. ಬೇಳುವೇನು ಸಿಟ್ಟಾಗದಿರು ಇನ ವಂಶಜ ರಾಘವ ಕಂದ ತಾಯೇ, ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕಾದಂತಹ ತಂದೆ ಮಾತನಾಡುತ್ತಿಲ್ಲ. ಅರ್ಥಾತ್ ನಮ್ಮ ಯಜಮಾನರು ಮಾತನಾಡುವುದಿಲ್ಲ. ಆ ಕಾರಣಕ್ಕಾಗಿಯೇ ನಾನು ಮಾತನಾಡುವುದಕ್ಕೆ ತೊಡಗಿಕೊಂಡದ್ದು. ಅಲ್ಲ, ನಮಗೆ ಯಾರು ಹೇಳಿದ್ರು ನಡೆಯುತ್ತದೆ. ಯಾಕಂದ್ರೆ ಅಲ್ಲಿ ಪಟ್ಟಾಭಿಷೇಕದ ಮುಹೂರ್ತ ಮೀರ್ತಾ ಇದೆ. ತಂದೆ ಹೀಗಾಗುವುದಕ್ಕೆ ಕಾರಣ ಏನು ಅಂತ ತಿಳಿದ್ರೆ ಅದನ್ನು ನಿವಾರಿಸುವುದಕ್ಕಾದರೂ ಪ್ರಯತ್ನಿಸಬಹುದಲ್ಲ. ಮಾತನಾಡುವುದಕ್ಕೂ ಒಂದು ಕಾರಣ ಉಂಟು. ಏನಮ್ಮ? ಚಕ್ರವರ್ತಿ ಪೀಠಾಧಿಪತಿಯಾಗಿರುವಂತಹ ಅವರು ಈ ಹಿಂದೆ ನಿನಗೆ ತಿಳಿದಿರುವಂತಹ ಕಥೆಯಲ್ವದು? ಯಾವುದು? ಶಂಬರಾಸುರ ವಧೆಯ ಪ್ರಕರಣ. ಅದು ಅನೇಕ ವರ್ಷಗಳ ಹಿಂದಿನ ಘಟನೆ. ನಾವೆಲ್ಲ ಜನಿಸುವುದಕ್ಕೆ ಮೊದಲಿನದ್ದಂತೆ. ಹೌದು. ಆ ಘಟನೆಯಲ್ಲಿ ಆದ ಅನುಗ್ರಹ ಒಂದು ವಿಶೇಷವಾದದ್ದು. 2 ವರವನ್ನು ಕೊಟ್ಟಿದ್ದಾರೆ. ನಾನಾ ಕಾಲದಲ್ಲಿ ಹೇಳಿದೆ, ಪತಿಯೇ ವರವಾಗಿರುವಾಗ ವರವೇಕೆ ನನಗೆ? ಹೌದಮ್ಮ, ನಾವು ಕೇಳಿದ್ದೆವು ನಿಮ್ಮ ಹೆಗ್ಗಳಿಕೆಯನ್ನು. ಅವರಲ್ಲಿಯೇ ನ್ಯಾಸವಾಗಿ ಇಟ್ಟದ್ದು ಹೌದು. ಆದರೆ ಈ ಕಾಲದಲ್ಲಿ ಆ ವರವನ್ನು ನಾನು ಕೇಳಿಕೊಂಡೆ. ಓಹೋ, ಈಗ ನಿಮಗದು ಬೇಕು ಅಂತ ಅನಿಸಿತು. ತಪ್ಪಲ್ಲ. ಹೌದು. ಯಾಕಂದ್ರೆ ಯಾವಾಗ ಬೇಕು ಆವಾಗ ಕೇಳ್ತೇನೆ ಅಂತ ನೀವು ಆಡಿದ್ದಂತೆ. ಯದಾ ಇಚ್ಛೇಯಂ ತದಾ ವರವು ಗೃಹಿಣೀಯಂ. ಹೌದು, ತಪ್ಪಿಲ್ಲ, ಕೇಳಬಹುದಲ್ಲ. ಆದರೆ ಚಕ್ರವರ್ತಿಗಳಾಗಿ ಕೊಟ್ಟಂತಹ ವರ ಚಕ್ರವರ್ತಿಗಳಾಗಿರುವಾಗಲೇ ಅದನ್ನು ಉಪಯೋಗಿಸಿಕೊಳ್ಳಬೇಕಲ್ಲ. ಬೇಡ ಬೇಡ ರಾಮ, ಕೇಳಬೇಡವೋ. ಅವಳು ಹೇಳುವುದು ಬೇಡ, ನೀ ಕೇಳುವುದು ಬೇಡ. ನೀ ಇಲ್ಲಿಗೆ ಬರುವುದೇ ಬೇಡವಾಗಿತ್ತು ರಾಮ. ನೀವೇ ಮಧ್ಯದಲ್ಲಿ ಮಾತನಾಡುವುದು? ನೀವು ಮಾತನಾಡಿ.
ಇಲ್ಲರ ನನ್ನನ್ನು ಮಾತನಾಡುವುದಕ್ಕೆ ಬೇಕು. ರಾಮ ಮಾತನಾಡಿ ಹಾಗಾದ್ರೆ. ರಾಮ ಅಮ್ಮ ರಾಮ ನೀವೇ ಹೇಳಿ. ಅವರು ರಾಮ ಅಂತ ಹೇಳುವುದು ಬಿಟ್ಟರೆ ಬೇರೆ ಏನೂ ಹೇಳುವುದಿಲ್ಲ. ಅವರ ಮತಿಗೆ ಬೇಡ. ಮತ್ತೆ ಅವರು ಬೇಡ ಅಂತ ಹೇಳಿದ್ದು ಯಾವುದನ್ನು ಅಂತೂ ನನಗೆ ಗೊತ್ತಾಗಲಿಲ್ಲ. ವರ ಕೇಳುವುದು ಬೇಡ ಅಂತ ಹೇಳಿದ್ದ. ವರ ನಾನು ಕೇಳಿ ಆಗಿದೆ. ವರ ಕೇಳಿ ಆಗಿದೆ. ವರವನ್ನು ಕೇಳಿ ಆಗಿದೆ. ಸರಿ, ದಯಪಾಲಿಸುವುದಕ್ಕೆ ಮಾತ್ರ ಕೊರತೆ ಉಂಟಾದದ್ದು. ಕೊರತೆ? ಹೌದು. ಈಗ ಅಲ್ಲ ಅಮ್ಮ, ನೀವು ಯಾವಾಗಲೂ ನೇರ ಮಾತಾಡುವವರು ಇವತ್ತು ಯಾಕೆ ಹೀಗೆ ಒಗ್ಗಟ್ಟಾಗಿ ಮಾತಾಡ್ತಾ ಇದ್ದೀರಿ ಅಂತ? ಅದು ನಿಮ್ಮ ಮಗನಾದಂತಹ ರಾಮನ ಮುಂದೆ. ನೀನು ಏನು ಎನ್ನುವುದನ್ನು ನನಗೆ ತಿಳಿದಿದೆ. ನಿನ್ನ ಭಾವ ಹೇಗೆ ಎನ್ನುವುದು ನನಗೆ ತಿಳಿದಿದೆ. ನಾನು ಹೀಗೆ ಮಾತನಾಡಿದ್ರೆ ನೀನು ತಿಳಿದುಕೊಳ್ತಿ ಅಂತ ಹೇಳಿ ನಾನು ಆ ರೀತಿಯಾಗಿ ಮಾತನಾಡಿದ್ದು. ಅಲ್ಲ, ಮಾತು ತಿಳಿಯಿತ್ತು ನನಗೆ, ಏನು ಅಂತ ಗೊತ್ತಾಗಲಿಲ್ಲ ಅಷ್ಟೇ. ಏನಿಲ್ಲ ರಾಮತ್, ಸಣ್ಣದೊಂದು ಬಯಕೆ. ನಿಮಗೆ? ಹೌದು. ಏನು ಅಪೇಕ್ಷೆಯೋ? 1ನೇ ವರವನ್ನ ಕೇಳಿಕೊಂಡೆ. ಸರಿ, ಒಟ್ಟು ಎರಡಿತ್ತು. ಮೊದಲನೆಯ ವರವಾಗಿ ಇಡೀ ಈ ಒಂದು ಸಾಕೇತದ ಸಾಮ್ರಾಜ್ಯಕ್ಕೆ ನನ್ನ ಮಗನಾಗಿರುವಂತಹ ಭರತ ಪಟ್ಟಾಭಿಷಿಕ್ತನಾಗಬೇಕು. ರಾಮ ಅಷ್ಟೇ ಅಷ್ಟೇ. ಅದನ್ನು ವರವಾಗಿ ತಂದೆಯಲ್ಲಿ ಕೇಳಬೇಕು. ಅಮ್ಮ, ನನ್ನಲ್ಲಿ ಒಂದು ಮಾತು ಹೇಳ್ತಿದ್ರೆ ನಾನೇ ಬಿಟ್ಟು ಕೊಡ್ತಿದ್ದನಲ್ಲ. ಅಷ್ಟು ಮಾತ್ರವಲ್ಲ ರಾಮಚಂದ್ರಮ್ಮ, ಮತ್ತೇನು? ಹಾಗಾದ್ರೆ ರಾಮಚಂದ್ರ ಏನು ಮಾಡಬೇಕೆನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲಿ ಮುಂದೆ ಇಟ್ಟರು. ಆ ಕಾಲದಲ್ಲಿ ನಾನು ಹೇಳಿದೆ, ರಾಮಚಂದ್ರಮ್ಮ ನನಗನಿಸುವುದು ಬೆಳೆದದ್ದು ಸಾಕಾಗ್ಲಿಲ್ಲ, ಇನ್ನು ಬೆಳೀಬೇಕು ಅಂತ ಹೇಳಿ. ಆದ್ರೆ ಅನುಮಾನವೇ ಇಲ್ಲ, ತಾಯಂದಿರು ಹೀಗೆ ಹೇಳಬೇಕಾದ್ದು. ನಮ್ಮ ಮಕ್ಕಳು ಬೆಳೆದದ್ದು ಹೆಚ್ಚಾಯ್ತು ಅಂತ ಹೇಳಲೇಬಾರದು. ಆದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬೆಳೆಸುವುದಕ್ಕೆ ಸಾಧ್ಯ ಉಂಟ? 3 ಮಾತೆಯರ ನೀವು ಮಧ್ಯದಲ್ಲಿ ಮಾತನಾಡಬೇಡಿ. ನಮ್ಮ ಮಾತಿಗೆ ಸಾಕು ರಾಮ, ಕೇಳಿದ್ದು ಸಾಕು. ಇಲ್ಲಪ್ಪ, ಅವರು ಹೇಳಿ, ಯಾಕಂದ್ರೆ ಅವರಿಗೂ ಮರ್ತೋಗ್ತದೆ ಇಲ್ಲದ್ರೆ ಏನು ಹೇಳಬೇಕು ಅಂತ. ಹಾಗಾಗಿ ಅವರು ಮಾತಾಡಿ ಮುಗಿಸಲಿ ಅಂತ. ಈ ಮಧ್ಯದಲ್ಲಿ ನನ್ನ ಮಾತು ಮರೆತು ಹೋಗುವುದೇ? 3 ತಾಯಿಯ ಮಮತೆಯಲ್ಲಿ ಕಲಿಯಬೇಕಾದಂತಹ ವಿದ್ಯೆ ಕಲಿಯುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅದು ಹೌದಮ್ಮ, ಖಂಡಿತ. ಅದಕ್ಕೆ ನೀನಿರುವುದಲ್ಲ, ಇಲ್ಲಿರುವುದಲ್ಲ, ವನವಾಸಕ್ಕೆ ಹೋಗಿ ವನವಾಸದಲ್ಲಿ ಕಾಲವನ್ನು ಕಳೆಯುವುದರ ಮುಖಾಂತರವಾಗಿ ಒಳ್ಳೆಯದಾದಂತಹ ಪಾಠವನ್ನ, ಜೀವನ ಶೈಲಿಯನ್ನ ಕಲಿತುಕೊಳ್ಳಬೇಕೆನ್ನುವಂತಹ ನನ್ನ ಬಯಕೆ. ಅದಕ್ಕೆ ಅವರು ಆಲೋಚಿಸುವುದು ರಾಮನನ್ನು ಹೇಗೆ ನಾನು ಕಾಡಿಗೆ ಕಳಿಸುವುದು ಎನ್ನುವುದಾಗಿ. ತಾಯೇ, ನೀನು ಆಡಿದ್ದು ಹೇಗಾಯಿತು ಗೊತ್ತಾ? ಲೇಸಾಯಿತು. ಲೇಸನಾಡಿದೆಯೋವೆ ಈ ಸ್ವಲ್ಪ ಕೆಲಸಕ್ಕೆ ಸ್ವಲ್ಪ ಕೆಲಸಕ್ಕೆ ಯೇಸು ಜೊತೆಗಳಿಗೆ ಹೇಸು ಗುಣ ಅಮ್ಮಗ ಈಸು ಚಿಂತೆಗಳೇ ಹೇಸು ಗುಣಾಡ್ಯೇ ಲೇಸನಾಡಿದೇವೆ ಯೇಸು ಯೇಸು ದಿನಾರಣ್ಯವಾಸದೊಳಿರಬೇಕು. ಆ ಸುದ್ದಿಯನಗಿಯೇ ಶಶಿವದನೆ ಯೇಸು ದಿನಾರಣ್ಯವಾಸದೊಳಿರಬೇಕು. ಆ ಸುದ್ದಿಯನಗಿಯೇ ಶಶಿವದನೆ
ಲೇಸನಾಡಿದೆಯೋವೈ ಸ್ವಲ್ಪ ಕೆಲಸಕ್ಕೆ ಜೀಸು ಚಿಂತೆಗಡೆಗೆ ಹೇಸು ಗುಣ ಹೇಗೆ ಅಮ್ಮ ಅಮ್ಮ ರಾಮಚಂದ್ರಮ್ಮ, ತಂದೆಯವರ ದುಃಖವನ್ನು ನೋಡಿ ನೀವು ಅಳುಕುತ್ತಾ ಮಾತನಾಡುವುದನ್ನು ಕೇಳಿ ಯಾವುದಪ್ಪ ಆ ಕಾರ್ಯ? ನೀವು ಕೇಳಿದಂತಹ ವರಗಳೇನು ಅಷ್ಟು ಭೀಷಣವಾದಂತಹ ಒಂದು ಪರಿಣಾಮವನ್ನು ಬೀರುವುದು ಅಂತ ನನ್ನೊಳಗೆ ನಾನು ಅಂಜಿದ್ದೆ. ತಮ್ಮನಾದಂತಹ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಆಗಬೇಕು, ಹಿರಿಯ ಮಗನಾದಂತಹ ರಾಮ ಕಾನನವಾಸಿಯಾಗಬೇಕು, ಇಷ್ಟೇ ತಾನೇ? ಅಷ್ಟೇ. ಇಷ್ಟು ಸಣ್ಣ ಕೆಲಸಕ್ಕೆ ಇದು ಸಣ್ಣ ಕೆಲಸವೇ ತಾಯಿ? ನಾನು ಹೇಳುವುದು ನೀವು ಕೇಳಿದಂತಹ ವರವೇ ವ್ಯರ್ಥ ಆಯಿತು ಅಂತ. ಇದಕ್ಕಾಗಿ ಪಟ್ಟಾಭಿಷೇಕದ ದಿನದವರೆಗೆ ಕಾಯಬೇಕು? ಅಲ್ಲ, ತಂದೆಯವರು ಇಲ್ಲಿಗೆ ಬರುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು. ನನ್ನನ್ನು ಕರೆದು ರಾಮ ನೋಡು ನನಗೆ ಹೀಗೆ ಆಗಬೇಕು ಅಂತ ನೀವು ಒಂದು ವಾಕ್ಯ ಹೇಳ್ತಿದ್ರೆ ಆ ಕ್ಷಣಕ್ಕೆ ನಿಮ್ಮ ಮಗನಾದ ರಾಮ ಪೂರೈಸಿ ಬಿಡ್ತಿದ್ದ. ಹೋಗ್ಲಿ, ನಾನು ಕಾಡಿಗೆ ಹೋಗಬೇಕು. ತ್ರಿಕರಣ ಪೂರ್ವಕವಾಗಿ ಮಕ್ಕಳ ಏಳಿಗೆಯನ್ನೇ ಬಯಸುವಂತಹ ತಾಯಿ ಒಬ್ಬಳು ಮಕ್ಕಳ ಒಳಿತನ್ನಲ್ಲದೆ ಮಕ್ಕಳ ಕೆಡುಕನ್ನು ಬಯಸುವುದಕ್ಕುಂಟ? ಪ್ರಪಂಚದಲ್ಲಿ ಹೇಳುವುದೇ ಹಾಗಲ್ವ? ಹೌದು ಅಲ್ವೇ? ಮಕ್ಕಳು ಕೆಟ್ಟವರಿರಬಹುದು, ತಾಯಿಯಾದವಳು ಕೆಟ್ಟಾಳೆ. ರಾಮ ಕಹಿಯಾದಂತಹ ಔಷಧಿಯನ್ನಾದರೂ ಮಕ್ಕಳಿಗೆ ತಾಯಿ ಯಾಕೆ ಕುಡಿಸ್ತಾಳೆ ಕೇಳಿದ್ರೆ ಪರಿಣಾಮದಿಂದ ಮಗ ಒಳ್ಳೆಯವನಾಗಬೇಕು, ಆರೋಗ್ಯವಂತನಾಗಬೇಕು. ಅಕ್ಕನೆ ನೋಡುವಾಗ ಹಾಗೆ ಮಾಡಿದರ ಇಲ್ಲ, ಇದು ಸಂತೋಷದಿಂದ ಕಾಡಿಗೆ ಹೊರಡುವುದಕ್ಕೆ ಸಿದ್ಧನಾಗಿ ನಾನು ನಿಂತಿದ್ದೇನೆ. ಆದರೆ ಒಂದು ಪ್ರಶ್ನೆ ಉಳಿಯುತ್ತದಲ್ಲ. ಏನು ರಾಮ? ಈಗ ರಾಮ ವನವಾಸಿ ಆಗಬೇಕು ಅಂತ ನೀವು ಹೇಳಿದಿರಿ, ಅದಕ್ಕೂ ನಿರ್ಬಂಧ ಉಂಟಾ? ಅಲ್ಲ, ಜೀವನದ ಕೊನೆಯ ತನಕವೂ ರಾಮ ಕಾಡಿನಲ್ಲೇ ಇರಬೇಕು? ಅಲ್ಲ, ಕೆಲವು ವರ್ಷ ಕಳೆದು ರಾಮನಿಗೆ ಅಯೋಧ್ಯೆಗೆ ಬರುವುದಕ್ಕೆ ಅವಕಾಶ ಉಂಟಾ? ಅದನ್ನು ನನಗೆ ಸ್ಪಷ್ಟ ಗೊತ್ತಾಗ್ಲಿಲ್ವಲ್ಲ. ಆ ಪ್ರಶ್ನೆಯ ಗೊಂದಲವೇ. ಎಷ್ಟು ದಿನ ಕಾಡಿನಲ್ಲಿ? ಇದು ಈರೇಳು ವರುಷ ಸೇರಿ ಅರಣ್ಯವ ಬಾರಯೋಧ್ಯೆಗೆ ಮತ್ತೆ ಶ್ರೀರಾಮಚಂದ್ರ. ಬೇರೇನು ಸಂದೇಹ ಇದರೊಳು ಮಾಡಬೇಡ, ಚಾರು ಕದೇಶ ಮನಸ್ಸು ಈ ರೀತಿಯನಲು. ಈರೇಳು ವರುಷನಿ ಸೇರಿ ಅರಣ್ಯವ ರಾಮಚಂದ್ರಮ, ತಾಯೇ, ನಾನು ಆಡಿದಂತಹ ವರವನ್ನ ನಿನ್ನಲ್ಲಿ ಕೇಳಬಹುದಿತ್ತು. ಆದ್ರೆ ವರವನ್ನ ಪಡೆದುಕೊಂಡು ನಮ್ಮ ಯಜಮಾನರಾಗಿರುವಂತಹ ಚಕ್ರವರ್ತಿಗಳ ಬಳಿಯಲ್ಲಿ ಅವರಲ್ಲಿಯೇ ಕೇಳಬೇಕು ಹೊರತಾಗಿ ನಿನ್ನಲ್ಲಿ ಕೇಳುವುದಕ್ಕೆ ಸಾಧ್ಯ ಉಂಟು? ಒಂದು ನೆಲೆಯಿಂದ ಹೌದು, ಯಾಕಂದ್ರೆ ಅದು ಮತ್ತೆ ಉಳಿದೇ ಉಳಿಯುತ್ತದೆ. ಹೌದು, ಅದು ಉಳಿಯಬಾರದು. ಬದುಕಿನಲ್ಲಿ ಶೇಷ ಉಳಿಯಬಾರದು, ಎಲ್ಲವೂ ಶೂನ್ಯವಾಗಬೇಕಲ್ವ? ಅದಕ್ಕಾಗಿ ಈ ವರವನ್ನ ಅವರಲ್ಲಿಯೇ ನಾನು ಕೇಳಿಕೊಂಡೆ. ಆಗಲಿ, ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯಕ್ರಮ ಎನ್ನುವುದಾಗಿ ನಿನ್ನ ಮನದಲ್ಲಿ ಇರಬಹುದು. ಆದ್ರೆ ಇದಕ್ಕೊಂದು ಅವಧಿ ಬೇಡವೇ? ಬೇಡವೇ? ಬೇಕು. ಪಾಠವನ್ನು ಕಲಿತು ಬಾ ಮಗನೇ ಅಂತ ನೀವು ಆಡಿದ್ರಿ. ಈ ಪಾಠವನ್ನೇ ಕಲಿಯುವುದಾದ್ರೂ ಗುರುಕುಲಕ್ಕೊಂದು ಅವಧಿ ಅಂತ ಉಂಟಲ್ಲ? ಹೌದು. ಜೀವನ ಪೂರ್ತಿ ಪಾಠ ಕಲಿಯುತ್ತಾ ಇರುವುದಲ್ವಲ್ಲ? ಅಲ್ಲ, ಜೀವನ ಪಾಠ ಅನ್ನೋದು ಕಲಿತು ಮುಗಿಯುವಂಥದ್ದಲ್ಲ. ಕಾಲು ಭಾಗ ಗುರುಗಳಿಂದ, ಕಾಲು ಭಾಗ ಅನುಭವದಿಂದ. ಹೌದು. ಕಾಲು ಭಾಗ ಶಿಷ್ಯರಿಂದ, ಕಾಲು ಭಾಗ ಸ್ವಯಂ. ಈ ರೀತಿಯಾಗಿ ನಡೆದುಕೊಂಡು ಬಂದರೆ ಮಾತ್ರ ಪರಿಪೂರ್ಣರಾಗುವುದಕ್ಕೆ ಸಾಧ್ಯ ಉಂಟು. ಹಾಗಂತೇಳಿ ಇದಕ್ಕೊಂದು ಅವಧಿ ಉಂಟು. ನಿರ್ಣಯ ಮಾಡಿದ್ದೀರಿ? ಹೌದು. ಎಷ್ಟು? ಹೆಚ್ಚೇನಿಲ್ಲ ರಾಮ, ಕಡಿಮೆ ಏನಲ್ಲ. ಹೆಚ್ಚೇನಿಲ್ಲ, ಕಡಿಮೆ ಏನಲ್ಲ. ಕಡಿಮೆ ಏನಲ್ಲ.
ಒಂದು 14 ವರ್ಷ ಹ್ಮ್ ವನವಾಸವನ್ನ ಗೈದು ಹ್ಮ್ ಮತ್ತೆ ಅಯೋಧ್ಯೆಗೆ ಬರಬಹುದು 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 ತಾಯಿ. ಮತ್ತೆ ಅಯೋಧ್ಯೆಯನ್ನು ಸೇರಿಕೊಳ್ಳಬಹುದು. 14 ವರ್ಷಗಳ ಕಾಲ ನಾನು ಕಾನನದಲ್ಲಿದ್ದು ಮರಳಿ ನನಗೆ ಅಯೋಧ್ಯೆಗೆ ಬರುವುದಕ್ಕೆ ಸ್ವಾತಂತ್ರ್ಯ ಉಂಟು, ಬರಬೇಕು ಅಂತ ಆದರೆ ತಾಯೇ, ಇಷ್ಟನ್ನು ನೀವು ಆಡಿ ನನ್ನ ಮನಸ್ಸಿಗೊಂದು ತೃಪ್ತಿಯನ್ನು ಒದಗಿಸಿದ್ರಿ. ಯಾಕಂದ್ರೆ ನಾನು ಏನು ಮಾಡಬೇಕು ಅಂತ ನಾನೇ ಗೊಂದಲದಲ್ಲಿದ್ದೆ. ಒಂದೆರಡು ಮಾತು ಅಪ್ಪನಲ್ಲಿ ಹೇಳಿ ಆಮೇಲೆ ಹೊರಡುತ್ತೇನೆ. ಹಾಗಾದ್ರೆ ರಾಮಚಂದ್ರಮ, ಏನಪ್ಪ? ಅವರ ಮನದರಸಿಯಾಗಿರುವಂತಹ ನನಗೆ ಅವರ ಮನಸ್ಸನ್ನು ತಿಳಿ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಸ್ವಲ್ಪವರಿಗೆ ಮನಸ್ಸಿಗೆ ತಿಳಿ ಹೇಳಿ ಸಮಾಧಾನ ಪಡಿಸಿ ಹೊರಟ್ರೆ ಒಳ್ಳೆಯದಿತ್ತು. ಖಂಡಿತ. ಯಾಕಂದ್ರೆ ಅವರ ಅಪ್ಪಣೆಯನ್ನು ಪಡೆಯದೆ, ಅವರ ಆಶೀರ್ವಾದವನ್ನು ಪಡೆಯದೆ ನಾನು ಹೊರಡುವ ಹಾಗಿಲ್ಲ. ಹಾಗಾಗಿ ಕ್ಷಣ ಕಾಲ ಅವರಲ್ಲಿ ಒಂದೆರಡು ಮಾತಾಡಿ ಆಮೇಲೆ ಹೊರಡ್ತೇನೆ. ಹಾಗಾದ್ರೆ ನಿನಗೆ ಒಳ್ಳೆಯದಾಗ್ಲಿ. ಜನಕ ರಾಮ ಜನಕನೀ ಚಿಂತಿಸದಿರಿ ಜನಕ ಮನಸ್ಸಿನ ವ್ರತವನ್ನು ಸಲ್ಲಿಸಿಗೆ ಬರುವೆನು. ಕೈಕಾದೇವಿಯ ಮನಸ್ಸಿನ ವ್ರತವನ್ನು ಸಲ್ಲಿಸಿಗೆ ಬರುವೆನು. ಜನಕ ಮನಸ್ಸಿನ ವ್ರತವನ್ನು ಸಲ್ಲಿಸಿ ಬರುವೆನು. ಎನ್ನುತ್ತ ಕೈ ಮುಗಿದ ಬಾಲನ ಕಡು ದಶರಥ, ಎನ್ನುತ್ತ ಕೈ ಮುಗಿದ ಬಾಲನ ಕಡು ದಶರಥ, ಮನ ಕರಗಲು ಚಿಂತ ಮನದೋಳ್ಯೋದರ ಜನಕ ಅಪ್ಪಯ್ಯ, ರಾಮ, ರಾಮನ ಕುರಿತಾಗಿ ನಿಮಗಿರುವಂತಹ ಪ್ರೇಮ ಎಷ್ಟು, ವಾತ್ಸಲ್ಯ ಎಷ್ಟು ಅನ್ನುವುದನ್ನು ಈ ಮಗ ತಿಳಿಯದವನಪ್ಪ. ಆದರೆ ಪುತ್ರನ ಕುರಿತಾದಂತಹ ವಾತ್ಸಲ್ಯ ಅನ್ನುವುದು ಪುತ್ರ ವ್ಯಾಮೋಹ ಆಗಬಾರದಲ್ಲ. ಕೆಲವು ವರ್ಷಗಳ ಹಿಂದೆ ನಮ್ಮ ಆಸ್ಥಾನಕ್ಕೆ ಗುರುಗಳಾದಂತಹ ಬ್ರಹ್ಮರ್ಷಿಗಳಾದಂತಹ ವಿಶ್ವಾಮಿತ್ರರ ಆಗಮನ ಆಯಿತು. ಅವರನ್ನು ಕರೆಸಿ ಕುಳ್ಳಿರಿಸಿ ಬೇಕಾದಂತಹ ಎಲ್ಲ ಉಪಚಾರಗಳನ್ನು ಮಾಡಿ ಯಾಕೆ ಬಂದಿರಿ ಸ್ವಾಮಿ ಅಂತ ನೀವು ಕೇಳುವಾಗ, ನಿನ್ನ ಮಗನಾದಂತಹ ರಾಮನನ್ನು ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಡು ಅಂತ ಕೇಳಿದ್ರಂತೆ. ನೀವು ಸಂತೋಷದಿಂದ ಒಪ್ಪಿದ್ರ? ಕುಸಿದು ಕುಳಿತರಿ, ಕಣ್ಣೀರು ಸುರಿಸಿದ್ರಿ. ನನ್ನ ಮಗನಾದಂತಹ ರಾಮನನ್ನು ನಾನು ಕಳುಹಿಕೊಡಲಾರೆ, ಅದು ಕೂಡ ದುಷ್ಟರಾದ ರಾಕ್ಷಸರ ವಧೆಗೆ ಅಂತ ಆಡಿದಿರಿ. ಪರಿಣಾಮ ಏನಾಯಿತು?
ವಸಿಷ್ಠರಾಡಿದ ಮಾತನ್ನು ಕೇಳಿ ನನ್ನನ್ನು ಲಕ್ಷ್ಮಣನನ್ನು ಕಳುಹಿಸಿ ಯಜ್ಞ ಸಂರಕ್ಷಣೆಯೋ, ದುಷ್ಟರಾದಂತಹ ರಾಕ್ಷಸರ ವಧೆಯೋ, ಜೀವನದಲ್ಲಿ ಕಲ್ಯಾಣವೋ ಪ್ರತಿಯೊಂದು ಸಾಧಿತವಾಗಲಿಲ್ವೇ? ಹಾಗಾದರೆ ಮುಂದೆ ಏನು ಉತ್ತರದಲ್ಲಿ? ಅದನ್ನು ಸಾಮಾನ್ಯ ಮನುಷ್ಯರಾದಂತಹ ನಮಗೆ ನೋಡುವುದಕ್ಕಾಗುವುದಿಲ್ಲ. ಆ ಕಾಣಿಕೆಯನ್ನು ಹೊರಡುವ ಕಾಲದಲ್ಲಿ ಕಷ್ಟ, ದಾರಿಯಲ್ಲಿ ಕಲ್ಲಿದೆ, ಮುಳ್ಳಿದೆ, ಆ ಚಿಂತೆಯೇ ಬೇಡ. ಜನಕ, ನೀವು ಚಿಂತಿಸದಿರಿ. ಮಾತ್ರವಲ್ಲ, ನೀವು ಸಂತೋಷ ಪಡಬೇಕು. ಯಾಕೆ ಗೊತ್ತೋ? ತಾಯಿಗೆ ನೀವಿತ್ತಂತಹ 2 ವರಗಳನ್ನು ಪೂರೈಸುವ ಮೂಲಕ ನೀವು ಋಣಮುಕ್ತರಾಗುತ್ತೀರಿ. ಅಂತಹ ಒಂದು ಕೆಲಸವನ್ನು ಪುತ್ರನಾದಂತಹ ನನಗೆ ಮಾಡುವಂತಹ ಒಂದು ಸುವರ್ಣಾವಕಾಶ ಬಂದಿದೆ. ಈ ನೆಲೆಯಿಂದಲೂ ನೀವು ಸಂತುಷ್ಟರಾಗಬೇಕು. ಕೈಕಾ ದೇವಿಯ ಮನಸ್ಸಿನ ವ್ರತ ಏನುಂಟೋ, ವರ ಏನುಂಟೋ, ಅದನ್ನು ಸಲ್ಲಿಸುವುದಕ್ಕಾಗಿ, ಪೂರೈಸುವುದಕ್ಕಾಗಿ 14 ವರ್ಷಗಳ ವನವಾಸವನ್ನು ಮಾಡಿ ನಾನು ಬರ್ತೇನಪ್ಪ. ರಾಮ, ಕಾಡಿಗೆ ಹೋಗುವ ವಯಸ್ಸೇನೋ ನಿಂದು? ಈ ಸಣ್ಣ ವಯಸ್ಸಲ್ಲಿ ಕಾಡಿಗೆ ಹೋಗುದು? ಸಣ್ಣವರ ನೀನೆಂತೋ, ಸಣ್ಣವ ನೀನೋ, ಆ ಅರಣ್ಯದೋಡಿರುವೆಯೋ ಕಂದ. ಸಣ್ಣವ ನೀನದ ಅರಣ್ಯದೋಡಿರುವೆಯೋ ಪುಣ್ಯಹೀನ ನಾನುದ ಕಣ್ಣು ನೀರುದ ಚಿಣ್ಣನ ಅಪ್ಪಿ ಮುದ್ದಿಸಿ ದಶರಥ, ಚಿಣ್ಣನಪ್ಪಿ ಮುದ್ದಿಸಿ ದಶರಥ ಬಲು ಬಣ್ಣಿಸಿ ಮರುಗಿ ಬಲು ಮರುಗಿ ಕಾರ್ಪಣ್ಯದೊಳ್ ಬಿಡದೆ ಕಂದ ಕಂದ. ಕಂದ, ಜನಕ, ದಶರಥಾತ್ಮಜ. ಹೌದಪ್ಪ, ಅದೇ ಹೆಸರು ನಿನಗೆ ಸದಾ ಇರಬೇಕು. ಮಕ್ಕಳಿಲ್ಲದ ಬಂಜೇರನ್ನು ಜಗತ್ತು ಕಂಡಿದೆ. ಮಾತೃತ್ವವಿಲ್ಲದ ಬಂಜೆ ನಿನ್ನ ಎದುರು ನಿಂತಿದ್ದಾಳೆ. ಹಾಗೆ ಹೇಳುವುದಕ್ಕಿಲ್ಲಪ್ಪ ರಾಮ. ಜನಕಾತ್ಮಜೆಯ ಮನಸ್ಸನ್ನು ಅರಿತ ನೀನು ಈ ಜನಕನ ಆತ್ಮಜನೂ ಹೌದು. ಸ್ವಲ್ಪ ನನ್ನ ಮನಸ್ಸನ್ನು ಅರಿತುಕೋ ರಾಮ. ಆಗಲಿ. ಹೇಳಿದ್ದಾಳಲ್ಲವೋ ನಿನ್ನ ಅಮ್ಮ ಕಾಡಿಗೆ ಹೋಗುವಂತ. 14 ವರ್ಷಗಳ ವನವಾಸ. ಎಷ್ಟು ಸರಳವಾಗಿ ಕಾಣ್ತದಲ್ವೋ ನಿನ್ನ ಕಣ್ಣಿಗೆ? ಸರಳವೇ ಅಲ್ವೋ ರಾಮ. ನಿನ್ನ ತಾಯಿಯ ಮಾತಿಗೆ ನೀ ಅಷ್ಟು ಪ್ರಾಶಸ್ತ್ಯ ಕೊಡುವ ಅವಶ್ಯಕತೆ ಇಲ್ಲ ಮಗು. ನನ್ನ ಮಾತು ಕೇಳ್ತೀಯೋ? ಏನಪ್ಪ? ನೀ ರಾಜನಾಗಬೇಕು ಅಯೋಧ್ಯೆಗೆ. ಇದು ನನ್ನ ಆಶಯವಲ್ಲ, ಅಯೋಧ್ಯೆಯ ಆಶಯ. ಒಂದರ್ಥದಲ್ಲಿ ಸಮಸ್ತ ಜಗತ್ತಿನ ಆಶಯವೋ ಅನಿಸ್ತದೆ ಹಲವೊಮ್ಮೆ. ರಾಮ ಅಪ್ಪ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀ ಕಾಡಿಗೆ ಹೋಗುವುದನ್ನು ಒಪ್ಪಬಲ್ಲ ತಂದೆ ಈ ದಶರಥನೋ? ಒಂದು ನಾ ಹೇಳಬಾರದು, ಅದನ್ನು ನೀನು ಅರ್ಥೈಸಿಕೊಳ್ಳಬೇಕಷ್ಟೆ. ಈ ಮಾತೆಯ ಮಾತನ್ನು ನೀ ಸ್ವಲ್ಪ ಬದಿಗಿರಿಸಿ ಒಂದು ಮಾಡಬಹುದು. ನೀ ಹೋಗದೆ ಏನನ್ನ? ಕ್ಷತ್ರಿಯೋಚಿತವಾದ ಒಂದು ಮಾತನ್ನೇ ಹೇಳ್ತೇನೆ ರಾಮ. ಜಗತ್ತು ಕೊಂಡಾಡ್ತಿದೆ. ಯಾರು ರಾಮನನ್ನು ನೋಡಿಲ್ಲವೋ ಅಥವಾ ರಾಮನು ಯಾರನ್ನು ನೋಡಲಿಲ್ಲವೋ ಅವರ ಜನ್ಮ ವ್ಯರ್ಥ ಎಂದು ಹೇಳುತ್ತಿದೆ.
ನನ್ನ ಮೇಲಿನ ಪ್ರೀತಿಯಿಂದ ಆಡುವ ಮಾತುಗಳದೆಲ್ಲ. ನಿನ್ನನ್ನು ನೋಡದೆ ಹ್ಞೂ ಈ ಕಣ್ಣುಗಳು ಒಂದು ದಿನವಾದರೂ ಇದ್ದವು. ಬೆಳಗಾದರೆ ರಾಮ ಬೇಕು, ರಾತ್ರಿ ಮಲಗುವಾಗ ರಾಮ ಬೇಕು. ರಾಮನೇ ನನಗೆ ಉಸಿರು, ಅದಕ್ಕಿಂತ ನಾ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ನೀ ಹುಟ್ಟುವ ಮುಂಚೆಯಾದರೂ ಹಪಿಸಿದ್ದು ನಿಜವೇ ಹೌದು. ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು. ಈಗ ಅನಿಸ್ತದೆ ನನ್ನ ಆತ್ಮವನ್ನು ಉದ್ಧಾರ ಮಾಡಲಿಕ್ಕೆ ನನಗೆ ಮಕ್ಕಳು ಬೇಕಾದರೆ ಈಗ ನನ್ನ ಉದ್ಧಾರಕ್ಕಾಗಿ ನನ್ನ ಮಗ ಇಷ್ಟು ದೊಡ್ಡ ಪ್ರಮಾಣವನ್ನು ಮಾಡಿಬಿಟ್ಟನಲ್ಲ ಅನಿಸ್ತು. ರಾಮ ಅಪ್ಪ, ಈ ತಾಯಿ ಹೇಳಿದ ಮಾತು ನೀನು ಒಪ್ಪಿ ಆದರೂ ಬೇಡ ರಾಮ, ನನ್ನ ಮಾತು ಕೇಳು. ನಿನ್ನ ತಾಯಿಯ ಮಾತನ್ನು ಕೇಳದೆ ಯುದ್ಧ ಸಾರು ನನ್ನ ಮೇಲೆ ರಾಮ. ಹೊರತು ನೀ ಈ ಅಯೋಧ್ಯೆಯ ರಾಜನಾಗುವುದನ್ನು ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸಬೇಡ ಮಗು. ಒಂದ ಕ್ಷತ್ರಿಯೋಚಿತವಾಗಿ ನೀ ಅದನ್ನು ಮಾಡಬಹುದು. ರಾಜ್ಯವು ಯಾವ ವೀರನು ರಾಜ್ಯವನ್ನು ಗೆಲ್ಲುತ್ತಾನೋ ಅವನಿಗಾಗಬಹುದು. ಕ್ಷತ್ರಿಯರ ಯುದ್ಧದಲ್ಲಿ ಯಾವ ಸಂಬಂಧವೂ ಲೆಕ್ಕಕ್ಕೆ ಬರುವುದಿಲ್ಲ. ಆಗಬಹುದು ರಾಮ. ಒಪ್ಪುತ್ತಿಲ್ವ ಮನಸ್ಸು? ಅಪ್ಪ, ಭಾವ ಪರವಶರಾಗಿ ನೀವು ಆಡುತ್ತಿರುವಂತಹ ಮಾತುಗಳ ಉದ್ದೇಶ ಏನು ಅಂತ ನನಗೆ ಅರಿವಾಯಿತು. ಅಂತೂ ನಾನು ಅಯೋಧ್ಯೆಯನ್ನು ಬಿಟ್ಟು ಕಾನನದ ಕಡೆಗೆ ಹೋಗ್ತೇನೆ ಅಂತ ನಿಮಗೆ ಮರುಕ ಅಲ್ವೇ ತಂದೆ? ತಂದೆ ನೀವೇ ನೆನೆದು ಬರುಗುವಿರಿ ಜನಕ ಭಯವಿಲ್ಲ ತನಗೆ ಮುಂದೆ ರಾಜವನೆಲ್ಲ ಭರತಗೆ ಕೊಟ್ಟು ನೀವು ಚಂದದಿ ಸುಖವಾಗಿರದು ಕೈ ಮುಗಿದ ತಂದೆ ನೀವೇಗ ನೆನೆದು ಬರುಗುವಿರಿ ಕಂದರ್ಪ ತಗನಾನೆ ಭಯವಿಲ್ಲ ತನಗೆ ಜನಗ ನಿಮ್ಮ ಮಗನಾದಂತಹ ರಾಮ ಕಾಡಿಗೆ ಹೋಗ್ತಾನೆ ಅನ್ನುವುದೊಂದೇ ತಾನೇ ನಿಮಗೆ ದುಃಖ. ಯಾವ ತಂದೆಗಾದರೂ ಇರುವ ದುಃಖವೇ ಅಲ್ಲವೇ? ಅಪ್ಪ, ವಿಶ್ವಾಮಿತ್ರರ ಜೊತೆಯಾಗಿ ನೀವು ಕಳುಹಿಸುವಂತಹ ಕಾಲದಲ್ಲೂ ಇದೇ ರೀತಿಯಾದಂತಹ ಮರುಕ ನಿಮಗಿತ್ತು. ಕಾನನ ವಾಸಿಗಳಾಗಿ ನನಗಾಗಲಿ ಲಕ್ಷ್ಮಣನಿಗಾಗಲಿ ಅಭ್ಯಾಸವಾಗಿದೆ. ಇದು ನೀವೇನು ಆಡ್ತೀರಿ, ದುರ್ಬಲರಾಗಿ ಚಿಂತಿತರಾಗಿ, ಅದು ಈ ನೆಲದಲ್ಲಿ ಬಿದ್ದಂತಹ ನಿಮ್ಮನ್ನು ಹೋರಾಟದಲ್ಲಿ ಸೋಲಿಸಿ ನಾನು ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನು ಏರಬೇಕಲ್ವೇ? ರಾಮ, ಅದು ಕಷ್ಟವಾದಲ್ಲಿ ನನ್ನನ್ನು ಕಾರಾಗೃಹಕ್ಕೆ ತಳ್ಳು. ಅಪ್ಪ, ತಂದೆಯಾಗಿ ಹೇಳುತ್ತಿದ್ದೇನೆ. ನೀವು ತೊಡಗಿದ್ದು ಹೇಗೆ ದಶರಥಾತ್ಮಜನಾಗಿ ನನಗೆ ಸಂತೋಷ ಅಂತ ಅಲ್ವಾ? ಹೌದಪ್ಪ. ಆ ಶಬ್ದದಿಂದಲೇ ಕರೆಯುವುದಕ್ಕೆ ನಾನು ಇಷ್ಟಪಡ್ತೇನೆ. ಜನಕ, ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಈ ಸಂಬಂಧಗಳು ಜಗತ್ತಿನಲ್ಲಿ ಬೇಕು, ಬೇಡ ಅಂತ ನಾನು ಆಡುವುದಿಲ್ಲ. ಯಾಕಂದರೆ ಆ ಸಂಬಂಧದಿಂದಲೇ ಸಂಸಾರ ಅನ್ನುವುದು, ಬದುಕು ಅನ್ನೋದು ಸಾಗುತ್ತದೆ. ಆದರೆ ಅದೆಲ್ಲವನ್ನು ಮೀರಿದ್ದು ಧರ್ಮ, ಹೌದಾ ಅಲ್ವೋ?
ತಂದೆಯಾದ ನಿಮ್ಮನ್ನು ಸೆರೆಮನೆಗೆ ಹಾಕುವುದು, ತಂದೆಯಾದ ನಿಮ್ಮನ್ನು ಯುದ್ಧದಲ್ಲಿ ಸೋಲಿಸುವ ಮೂಲಕ ನಿಮ್ಮ ಮಗನಾದಂತಹ ರಾಮ ಪಾಪ ಕಟ್ಟಿಕೊಳ್ಬೇಕು ಅಂತ ನೀವು ಆಡೋದು ಅಪ್ಪ. ಹೆತ್ತ ತಂದೆ, ಹಸಿಗೂಸಾದ ನೀನು ಇಷ್ಟು ದೊಡ್ಡ ವೇದಾಂತದ ವಿಷಯವನ್ನು ಹೇಳುವಾಗ ದಿಗ್ಭ್ರಮೆಯೇ ಆಗ್ತದೆ. ನನ್ನ ಮಗ ಇಷ್ಟು ಬೆಳೆದು ಬಿಟ್ಟನ ಅಂತ. ಅಪ್ಪ, ನಾನು ಆಳಿದ ಕಾಲವನ್ನು ಕಂಡರೆ, ಅದನ್ನು ಸಮೀಕರಿಸಿ ನೋಡಿದರೆ ರಾಮ, ನಿನ್ನ ಹೊಕ್ಕಳಿ ಬಳ್ಳಿಯೂ ಇನ್ನೂ ತೇವಾರಿಲ್ಲ ರಾಮ. ನಾನು ಬೆಳೆದದ್ದಲ್ಲಪ್ಪ, ನೀವು ಬೆಳೆಸಿದ್ದು ನನ್ನನ್ನು. ಅಪ್ಪ, ಗುರುಗಳಾದ ವಸಿಷ್ಠರಿರಬಹುದು, ವಿಶ್ವಾಮಿತ್ರರಿರಬಹುದು, ನೀವಿರಬಹುದು, ಹೆಜ್ಜೆ ಹೆಜ್ಜೆಗೆ ನನ್ನನ್ನು ತಿದ್ದಿ ತೀಡಿ ಬೇಕಾದಂತಹ ಶಿಕ್ಷಣವನ್ನು ಕೊಟ್ಟವರು. ಒಂದು ಮಾತು ಹೇಳಿದಿರಿ, ಈಗ ಆಕೆಗೆ ಮಾತೃತ್ವ ಇಲ್ಲ ಅಂತ. ಇಷ್ಟು ವರ್ಷಗಳಿಂದ ನೀವಾಗಲಿ ನಾನಾಗಲಿ ನೋಡ್ತಾ ಇದ್ದೇವೆ. ಭರತನ ಮಾತೆ ಅಂತ ನಾವು ಮೇಲಿನ ಮೇಲೆ ಕೈಕಾದೇವಿಯನ್ನು ಹೇಳಿದರು. ರಾಮನ ಕುರಿತಾಗಿ ಆಕೆಗಿದ್ದ ಮಮಕಾರ ಎಷ್ಟು, ವಾತ್ಸಲ್ಯ ಎಷ್ಟು. ಹಾಗಾದರೆ ಇಲ್ಲಿಯವರೆಗೆ ನಮ್ಮನ್ನು ಆ ರೀತಿಯಾದಂತಹ ವಾತ್ಸಲ್ಯದಿಂದ ಕಂಡಂತಹ ತಾಯಿ ಓರ್ವಳು ಈಗ ಈ ರೀತಿಯಾಗಿ ಆಡ್ತಾ ಇದ್ದಾಳೆ ಅನ್ನುವ ಕಾರಣಕ್ಕಾಗಿ ಅವಳು ಕಠಿಣಳು, ಅವಳು ಕ್ರೂರಿ ಅಂತ ಆಡುವುದಕ್ಕುಂಟು. ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಇದೆ ಅಪ್ಪ. ಹಾಗಾಗಿ ಅದರ ಕುರಿತಾಗಿ ನೀವು ಚಿಂತಿಸುವುದು ಬೇಡ. ನಿಮ್ಮಲ್ಲಿ ಒಂದು ಮಾತು ಕೇಳ, ಭರತನನ್ನು ಶತ್ರುಘ್ನನನ್ನು ಬಿಟ್ಟು ಎಷ್ಟು ವರ್ಷ ಆಯಿತು ನೀವು? ಸುಮಾರು 12 ವರ್ಷಗಳಾಗಿ ಹೋದವು. ಆ 12 ವರ್ಷಗಳು ನಮಗೆ 12 ಮಾಸಗಳ ಹಾಗೋ 12 ದಿನಗಳ ಹಾಗೋ ಭಾಸವಾಗಿವೆ. ಇದು ನಾನು ಅಷ್ಟೇ 14 ವರ್ಷಗಳನ್ನು ಅದೇ ರೀತಿಯಿಂದ ಕಳೆದು ಬರ್ತೇನೆ. ಕೇಕಯದಿಂದ ಭರತನನ್ನಾಗಲಿ ಶತ್ರುಘ್ನನನ್ನಾಗಲಿ ಇಲ್ಲಿಗೆ ಬರುವುದಕ್ಕೆ ಹೇಳಿ ಅವನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಅಯೋಧ್ಯೆಯ ಚಕ್ರವರ್ತಿಯನ್ನಾಗಿಸಿ ಅವನ ಆಶ್ರಯದಲ್ಲಿ ನೀವು ಸುಖವಾಗಿರಿ. ನಾನು ಬರ್ತೇನಪ್ಪ, ಬೇಗ ಬರ್ತೇನೆ ನಾನು ಹೋಗಿ. ರಾಮ, ಈ ದುಷ್ಟಾತ್ಮನ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದ್ರು? ದುಷ್ಟ ಏಕೆನ್ನ ಜಠರದಿ ಪುಟ್ಟಿರೆ ರಾಮಚಂದ್ರ ರವಿಕೋಟಿ ಸಾಂದ್ರ ರಾಮಚಂದ್ರ ರವಿಕೋಟಿ ಸಾಂದ್ರ ರಾಮ ಎಷ್ಟು ಹೇಳಿದರೇನು ವಿಧಿ ಪಡೆಯೊಳು ಬರೆದಿಟ್ಟುದಲ್ಲದೆ ಇವಳ ನಿಷ್ಠುರವಲ್ಲ. ವಿಧಿ ಪಡೆಯೊಳು ಬರೆದಿಟ್ಟುದಲ್ಲದೆ ಇವಳ ನಿಷ್ಠುರವಲ್ಲ. ಕಂದ ರಾಮ ಈ ದುರ್ದೈವವನ್ನು ಅನುಭವಿಸ್ಲಿಕ್ಕೋ ನೀ ಈ ದುಷ್ಟಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು ರಾಮ. ಎಷ್ಟು ತಪ, ಎಷ್ಟು ಜಪ ಮಾಡಿ 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 ನನಗೆ ಮಗ ಬೇಕು, ನನಗೆ ಪುತ್ರ ಸಂತಾನ ಬೇಕು, ನನಗೆ ಪುತ್ರ ಸಂತಾನ ಬೇಕು ಎಂದು ಕೇಳದ ದೇವರಿಲ್ಲ, ಮಾಡದ ವ್ರತವಿಲ್ಲ. ಎಲ್ಲವೂ ಮಾಡಿ ರಾಮಚಂದ್ರನಂತಹ ರಾಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ, ರಾಮ 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 ಈಚೆ ಬಾ, ಸ್ವಲ್ಪ ಸ್ವಲ್ಪ ನನ್ನನ್ನು ಬಿಗಿದಪ್ಪು ರಾಮ. ನನ್ನ ಭಾಷೆಯ ಭಾವ ನಿನಗೆ ಅರ್ಥವಾಗದಿದ್ದರೂ ನನ್ನ ಹೃದಯದ ಬಡಿತದ ಭಾವವಾದರೂ ನಿನಗೆ ಅರ್ಥವಾಗಬೇಕು ರಾಮ. ಎಲ್ಲವೂ ಅರಿವಾಗ್ತದೆ ಅಪ್ಪ, ಆದರೆ ಧರ್ಮ ಅನ್ನುವುದೊಂದು ಉಂಟಲ್ಲ ರಾಮ. ಯಾವ ತಂದೆಯಾದರೂ ಒಪ್ಪಿಯಾನೋ ರತ್ನಖಚಿತವಾದ ಸಿಂಹಾಸನ ಮೇಲೆ ರತ್ನಖಚಿತವಾದ ಕಿರೀಟವನ್ನು ಧರಿಸಿ ನನ್ನ ಮಗ ರಾಜ್ಯವನ್ನು ಆಳಬೇಕು ಎಂದಿದ್ದರು ಎಂದದ್ದನ್ನು ನೋಡುವ ಈ ತಂದೆ ಜಟೆಯನ್ನು ಧರಿಸಿದ, ನಾರುಮಡಿಯನ್ನುಟ್ಟ, ಕಲ್ಲು ಬಂಡೆಯ ಮೇಲೆ ಮಲಗಬೇಕಾಗುವ, ಗೆಡ್ಡೆ ಗಣಸೆಗಾಗಿ ಹುಡುಕಬೇಕಾಗುವ ರಾಮ. ಹೇಳ್ತೀನಿ, ನೀನು ಭರತ ಹೋದದ್ದು ಜನಸ್ಥಾನಕ್ಕಲ್ಲವೋ, ಭರತ ಕಾಡಿಗೆ ಹೋದದ್ದು. ವಿಶ್ವಾಮಿತ್ರರು ಕರೆದುಕೊಂಡು ಹೋಗಿದ್ದರು, ಹೌದಪ್ಪ. ವಸಿಷ್ಠರಂತಹ ವಸಿಷ್ಠರು ಬ್ರಹ್ಮರ್ಷಿ ಎಂದು ಕೊಂಡಾಡಿದ ವಿಶ್ವಾಮಿತ್ರರ ಬಳಿ ನೀ ಹೋದದ್ದಲ್ಲವೋ. ಇಷ್ಟು ಚಿಂತೆ ಇರುತ್ತದೋ ರಾಮ? ನೀನೇ ನೆನೆಸಿದ್ದು ವಿಶ್ವಾಮಿತ್ರರು ಅಂತ. ಹರಿಷಡ್ವರ್ಗಗಳನ್ನು ಗೆದ್ದ ವಿಶ್ವಾಮಿತ್ರರೇ ನಿನ್ನನ್ನು ಹಿಂದೆ ತಿರುಗಿ 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 ನೋಡುತ್ತಿದ್ದರಂತೆ ಹೋಗುವಾಗ. ಶಿಷ್ಯ ವಾತ್ಸಲ್ಯ ಇತ್ತವರಿಗೆ
ರಾಮ ನನ್ನ ಬಳಿ ಇರಬೇಕು ಎಂದು ಇರುವುದು ನನ್ನ ದೋಷವಲ್ಲ, ಬಹುಶಃ ರಾಮನ ಸಂಮೋಹನ ಶಕ್ತಿಯೇ ಅಂಥದ್ದು. ರಾಮ, ಈ ಭಾಗ್ಯಕ್ಕೂ ನೀ ನನ್ನ ಜಠರದಲ್ಲಿ ಹುಟ್ಟಿದ್ದು ಎಂದು ಹಲವು ಬಾರಿ ಅನಿಸ್ತದೆ. ರಾಮ ಅಪ್ಪ, ಎಷ್ಟು ಹೇಳಿದರು, ಎಷ್ಟು ನಿನ್ನನ್ನು ಕೊಂಡಾಡುತ್ತಿದ್ದರು, ನೀ ನಿನ್ನ ಮಾತೆಗೆ ಇಟ್ಟ ಭಾಷೆಯ ಪರಿಯನ್ನು ಕಂಡರೆ ನೀ ಹೇಳಿದ ಹಾಗೆಯೇ ಇವ ಎರಡು ಮಾತನ್ನಾಡುವವನಲ್ಲ. ತಾಯಿಯಲ್ಲಿ ನಾನು ಅದನ್ನೇ ತಾನೇ ಆಡಿದ್ದು. ಎರಡನೆಯ ಬಾಣವನ್ನು ತೊಡುವ ಅವಶ್ಯಕತೆಯೇ ಇಲ್ಲ. ರಾಮೋ ದ್ವಿರ್ನಾಭಿಭಾಷತೆ. ಅಂತಹ ರಾಮ ಮಾತು ತಪ್ಪಿಯಾನೆ ಎಂಬುವ ಪ್ರಶ್ನೆಯೂ ನನಗಿಲ್ಲ. ಆಶಯ ಉಂಟು ಅಷ್ಟೇ. ರಾಮ ಏನು? ಹೋಗುವುದು ನಿಜವೋ? ಹೋಗಲೇಬೇಕಲ್ಲ. ನಿನ್ನೆ ರಾತ್ರಿ ವ್ರತಕ್ಕಾಗಿ ಉಪವಾಸ ಇದ್ದದ್ದಲ್ಲ? ಹೌದು, ಗುರುಗಳಾದಂತಹ ವಸಿಷ್ಠರಾಡಿದ್ರು. ರಾಮನುಣ್ಣದ ಊಟ ನನಗೂ ಬೇಡ ಎಂದು ನಾನು ಊಟ ಮಾಡಿಲ್ಲ. ರಾಮ, ಹಿರಿಯರಾದಂತಹ ನೀವು ನಿನ್ನೆ ರಾತ್ರಿ ಉಪವಾಸ ಇದ್ದದ್ದು. ಒಂದು ತುತ್ತು ಹಾಲನ್ನವಾದರೂ ತಿಂದು ಹೋಗಬಹುದೇ ರಾಮ? ನಾನು ನನ್ನ ಕೈಯಾರೆ ನನ್ನ ಕಣ್ಣೀರನ್ನು ಬೆರೆಸಿ ನಾನೇ ನಿನಗೆ ತುತ್ತು ಉಣಿಸ್ತೇನೆ ರಾಮ, ಆಗಬಹುದು? ಇಲ್ಲೆಂದು ಹೇಳಬೇಡ ರಾಮ. ಅಪ್ಪ, ನೀವು ಆಡುವಂತಹ ಮಾತುಗಳನ್ನು ಕೇಳುವಾಗ ನಿಮ್ಮ ಅಂತರಂಗದಲ್ಲಿ ರಾಮನ ಕುರಿತಾಗಿ ನಿಮಗಿರುವಂತಹ ಪ್ರೀತಿ ಎಷ್ಟು ಅನ್ನೋದು ಪ್ರಕಟವಾಗುತ್ತದೆ. ದಶರಥನ ಅಂತರಂಗ. ಆದರೆ ಎಷ್ಟೋ ಸಲ ಏನಾಗುತ್ತದೆ ಗೊತ್ತಾ? ಬಾಹ್ಯವಾಗಿ ನಾವಾಡುವಂತಹ ಮಾತುಗಳು ಹೃದಯವನ್ನು ಮುಟ್ಟಿದ್ರೂ ತಟ್ಟಿದ್ರೂ ವಿವೇಕ ಅನ್ನೋದು, ಪ್ರಜ್ಞೆ ಅನ್ನೋದು ನಮ್ಮನ್ನು ಎಚ್ಚರಿಸ್ತದೆ. ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ. ಯಾಕೆ ಗೊತ್ತೇ? ಸಂಪೂರ್ಣವಾದಂತಹ ರಾಜ್ಯ ಭರತನಿಗೆ ಅಂತ ತಾಯಿ ಆಡಿ ಆಗಿದೆ. ಅಂದರೆ ಮಾತಿನಿಂದಲಾದರೂ ಈಗ ಹೊತ್ತು ಇಲ್ಲಿ ಅರಸ ಯಾರು ಅಂತ ಕೇಳಿದರೆ ಭರತ. ನಾನಿಲ್ಲಿ ಒಂದು ಹೊತ್ತು ನಿಲ್ಲಬೇಕಾದರೂ, ಒಂದು ತುತ್ತು ಅನ್ನವನ್ನು ಉಣ್ಣಬೇಕಾದರೂ ಭರತನ ಅನುಮತಿಯನ್ನು ಪಡೆಯುವುದು ಬೇಕು ಅಂತ ನನ್ನ ಮನಸ್ಸು ಹೇಳುತ್ತದೆ. ಕನಿಷ್ಠ ಒಂದು ಗುಟುಕು ಹಾಲನ್ನಾದರೂ ಕುಡಿದು ಹೋಗು ರಾಮ. ಅಪ್ಪ, ಈ ಹೊತ್ತು ನಿಂತು ಹಾಲನ್ನು ಕುಡಿದು ನಿಮ್ಮೊಡನೆ ಸಂಭಾಷಣೆಯನ್ನು ಮಾಡಿ ಹೋಗುವಂತ ನೀವು ಆಡುವುದೇನೋ ಸಹಜ, ಒಪ್ಪಿದೆ. ಆದರೆ ಈ ಮನಸ್ಸು ಅನ್ನೋದು ಅತ್ಯಂತ ಚಂಚಲವಾದದ್ದು, ದುರ್ಬಲವಾದದ್ದು ಅಂತ ಆಗಾಗ ಗುರುಗಳು ಆಡ್ತಾ ಇರ್ತಾರೆ. ಈಗ ಆಡುವಾಗಲೇ ತಾಯಿಯಾದಂತಹ ಕೈಕಾದೇವಿ ಮುಹೂರ್ತ ನಿರ್ಣಯ ಮಾಡಲಿಲ್ಲ. ಇಂತಹ ದಿನವೇ ನೀನು ಹೋಗು ರಾಮ ಅಂತ ಹೇಳಿದ್ದಿಲ್ಲ. ಈಗ ನಿಮ್ಮ ಜೊತೆಗಿದ್ದು ಹಾಲನ್ನವನ್ನು ಉಣ್ಣಂತಹ ರಾಮನಿಗೆ ನಾಳೆ ಬೆಳಿಗ್ಗೆಯೂ ನಿಲ್ಲಬೇಕು ಅಂತ ಆಗ್ತದೆ, ನಾಳೆ ಮಧ್ಯಾಹ್ನವೂ ನಿಲ್ಲಬೇಕು ಅಂತ ಆಗ್ತದೆ, ನಾಳೆ ಸಂಜೆಯೂ ನಿಲ್ಲಬೇಕು ಅಂತ ಆಗ್ತದೆ. ರಾಮ ರಾಮ ಮನಸ್ಸು ಹಲವು ಬಾರಿ ಅನಿಸ್ತದೆ, ರಾಮನಂತಹ ರಾಮನನ್ನು ನಾ ಹೆತ್ತದ್ದಾದರೂ ಏಕೆ ಎಂದು. ಆಯಿತು ರಾಮ, ನೀನಿಲ್ಲದ ಅಯೋಧ್ಯೆ ನನಗೂ ಬೇಕಾ ಅಂತ ನನಗೂ ಅನಿಸ್ತು. ಯಾವ ಅಯೋಧ್ಯೆಯಲ್ಲಿ ನನ್ನ ರಾಮ ಒಂದಗಳು ಅನ್ನ ತಿಂದಿಲ್ಲವೋ ಆ ಅಯೋಧ್ಯೆಯಲ್ಲಿ ನನಗೂ ಅನ್ನದ ಋಣ ಉಂಟು ಅನಿಸ್ತು. ಇಲ್ಲಪ್ಪ, ನೀವು ಯಾವ ಅಯೋಧ್ಯೆಯಲ್ಲಿ ನೀ ಒಂದು ಬೊಗಸೆ ನೀರು ಕುಡಿಯದಿದ್ದರೆ ಆ ಅಯೋಧ್ಯೆಯ ಬೊಗಸೆಯ ನೀರು ನನಗೂ ಬೇಕು ಅನಿಸ್ತುಂಟು. ರಾಮ ರಾಮ, ನೀವು ಹಾಗೆ ಹೇಳಬಾರದು. ನೀನು ಬರುವವರೆಗೂ ಈ ಉಸಿರನ್ನು ಹಿಡಿದಿಡುವ ಶಕ್ತಿ ಉಂಟೋ ಇಲ್ಲೋ ನನಗೂ ಗೊತ್ತಿಲ್ಲ. ಇರ್ತದಪ್ಪ, 14 ವರ್ಷಗಳು 14 ದಿನದ ಹಾಗೆ ಹೋಗುತ್ತದೆ. ಇದು ಇದು ನಿಮ್ಮೊಡನೆ ಮಾತನಾಡ್ತಾ ಇದ್ದಂತೆ ಆ ವರ್ತಮಾನವನ್ನು ಕೇಳಿದಂತಹ ನನ್ನ ಸಹೋದರನಾದ ತಮ್ಮನಾದ ಲಕ್ಷ್ಮಣನು ಜೊತೆಯಾಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ರಾಮ, ನನ್ನ ಮಡದಿಯಾದಂತಹ ಸೀತೆಯೋ ಪತಿಯಾದ ನೀವು ಸಿಂಹಾಸನವನ್ನು ಏರುವಾಗ ಪಟ್ಟಮಹಿಷಿಯಾಗುವುದಕ್ಕೆ ನಾನು ಅಂತ ಆದರೆ ನೀವು ಕಾಡಿನ ಕಡೆಗೆ ಹೋಗುವಾಗ ನಿಮ್ಮ ನೆರಳಾಗಿ ನಿಮ್ಮ ಸಹಚರಿಯಾಗಿ ಬರ್ತೇನೆ ಅಂತ ಆಡ್ತಾ ಇದ್ದಾಳೆ. ಹತವಿಧಿ ಅವರನ್ನು ಬಿಟ್ಟು ನಾನು ಹೊರಡುವ ಹಾಗಿಲ್ಲ. ಹಾಗಾಗಿ ತಮ್ಮನಾದ ಲಕ್ಷ್ಮಣನನ್ನು ಮಡದಿಯಾದಂತಹ ಸೀತೆಯನ್ನು ಒಗ್ಗೂಡಿಸಿಕೊಂಡು 14 ವರ್ಷ ಕಳೆದು ನಿಮ್ಮ ಮುಖದರ್ಶನವನ್ನು ಮಾಡ್ತೇನೆ ಅಂತ ನಿರೀಕ್ಷೆಯಲ್ಲಿ ಇದು ಸದ್ಯಕ್ಕೆ ನಿಮಗೆ ಬೆನ್ನು ಹಾಕಿ ದಂಡಕಾರಣ್ಯದ ಕಡೆಗೆ ಮುಖ ಮಾಡಿ ಸಾಗುತ್ತೇನೆ.